ನಮಸ್ಕಾರ ವೀಕ್ಷಕರೇ, ಮಂಗಳೂರು ಜುವೆಲ್ಸ್ ಅರ್ಪಿಸುವಂತಹ ಗೆಸ್ ಮಾಡಿ ಪ್ರೈಸ್ ಗೆಲ್ಲಿ ಸುದ್ದಿ ಸಾದರಪಡಿಸುವಂತಹ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನ ಪ್ರೀತಿಯಿಂದ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಹೇಮಾ ಜಯರಾಮ್. ವೀಕ್ಷಕರೇ, ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಇದು 11ನೇ ಸಂಚಿಕೆಯಾಗಿತ್ತು. ಈ ಕಾರ್ಯಕ್ರಮದಲ್ಲಿ ನೀವು ಮಾಡಬೇಕಾಗಿರೋದಿಷ್ಟೇ, ನಾವು ಮಂಗಳೂರು ಜುವೆಲ್ಸ್ ವತಿಯಿಂದ ಒಂದು ಚಿನ್ನದ ಆಭರಣವನ್ನ ನಿಮಗೆ ಡಿಸ್ಪ್ಲೇಲಿ ತೋರಿಸ್ತಾ ಹೋಗ್ತೀವಿ. ಆ ಒಂದು ಆಭರಣವನ್ನ ನೀವು ನೋಡಿ ಅದರ ನಿಖರವಾದ ಬೆಲೆಯನ್ನ ಗೆಸ್ ಮಾಡಿ ನಮಗೆ ಕಾಲ್ ಮಾಡಿ ತಿಳಿಸಿದಲ್ಲಿ ನೀವು ಮಂಗಳೂರು ಜುವೆಲ್ಸ್ ಇಂದ ಒಂದು ಅತ್ಯದ್ಭುತವಾದ ಬಹುಮಾನವನ್ನ ಪಡೆದುಕೊಳ್ಳುವಂತಹ ಸದಾವಕಾಶ ನಿಮಗಿದೆ. ಜೊತೆಗೆ ಯಾರೆಲ್ಲ ಕರೆಯನ್ನ ಮಾಡಿರ್ತಾರೋ, ಒಂದು ಈ ಪ್ರೈಸನ್ನ ಗೆಸ್ ಮಾಡುವಂತಹ ಪ್ರಯತ್ನವನ್ನ ಮಾಡಿರ್ತಾರೋ ಅವರಿಗೂ ಪ್ರತಿಯೊಬ್ಬರಿಗೂ ಕೂಡ ಮಂಗಳೂರು ಜುವೆಲ್ಸ್ ಅವರು ಒಂದು ವಿಶೇಷವಾದ ಉಡುಗೊರೆಯನ್ನ ಕೊಡ್ತಾರೆ. ಹಾಗೆ ಇವತ್ತಿನ ಜ್ಯುವೆಲ್ರಿ ಏನು ನಾವು ತೋರಿಸ್ತಾ ಇದ್ದೀವೋ ಅದರ ಬಗ್ಗೆ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆಗೆ ಅಲ್ಲಿನ ಸೇಲ್ಸ್ ಎಕ್ಸಿಕ್ಯೂಟಿವ್ ಆಗಿರುವಂತಹ ಶ್ರಾವ್ಯಶ್ರೀ ಅವರಿದ್ದಾರೆ. ಬನ್ನಿ, ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಮೇಡಮ್ ನಮಸ್ತೆ. ಎಸ್, ನಮ್ಮ ವೀಕ್ಷಕರು ಈ ಒಂದು ಕಾರ್ಯಕ್ರಮಕ್ಕೆ ತುಂಬಾ ಉತ್ಸುಕರಾಗಿ ಕಾಯ್ತಾ ಇರ್ತಾರೆ. ಈಗಲೇ ಕರೆ ಬರ್ತಾನೆ ಇದೆ ಕಂಟಿನ್ಯೂಸ್ ಆಗಿ. ಸೊ ಹಾಗಾಗಿ ಇವತ್ತು ನಾವು ತೋರಿಸ್ತಾ ಇರುವಂತಹ ಈ ಒಂದು ಆಭರಣವನ್ನ ನೀವು ನಮ್ಮ ಗ್ರಾಹಕರು, ನಮ್ಮ ವೀಕ್ಷಕರು ಗೆಸ್ ಮಾಡೋದಕ್ಕೆ, ಈ ಪ್ರೈಸ್ ಅನ್ನ ಗೆಸ್ ಮಾಡೋದಕ್ಕೆ ಈಸಿ ಆಗೋದಕ್ಕೆ ಯಾವ ರೀತಿಯ ಕ್ಲೂ ಅನ್ನ ಕೊಡಬಹುದು, ಈ ಆಭರಣದ ಬಗ್ಗೆ ತಿಳಿಸ್ಕೊಡಿ ಮ್ಯಾಮ್. ಇದೊಂದು ಮೆಷಿನ್ ಮೇಡ್ ನಿಮಗೆ ಚೈನ್ ಆಗಿರ್ತದೆ. ಇದನ್ನ ಜೆಂಟ್ಸ್ ಕೂಡ ಯೂಸ್ ಮಾಡಬಹುದು, ಲೇಡೀಸ್ ಕೂಡ ಯೂಸ್ ಮಾಡಬಹುದು. ಓಕೆ, ಅದೇ ಈಗ ಇದು ವಿಡಿಯೋದಲ್ಲಿ ಕಾಣ್ತಾ ಇರ್ಬೋದು, ನಿಮಗೆ ತುಂಬಾ ಹೆವಿ ಆಗಿದೆ ಅಂತೇಳಿ ಅನಿಸ್ಬೋದು. ಆದ್ರೆ ಅದೊಂದು ಅಷ್ಟೊಂದು ವೆಯ್ಟ್ ಏನು ಇಲ್ಲ, ತುಂಬಾ ಲೈಟ್ ವೆಯ್ಟ್ ಆಗಿದೆ. ಓಕೆ, ಇದಕ್ಕೆ ಸೂಟೇಬಲ್ ಆಗಿರುವಂತಹ ಪೆಂಡೆಂಟ್ ಕೂಡ ನಮ್ಮ ಕೈಯಲ್ಲಿ ಇದೆ ಅಂತ ಹೇಳ್ತೀವಿ. ಎಸ್, ಇವತ್ತು ನಾವು ತೋರಿಸ್ತಾ ಇರುವಂತಹ ಒಂದು ಆಭರಣ ಬಂಗಾರದ ಚೈನ್. ಹೌದು, ಇದನ್ನ ಮಹಿಳೆಯರು ಕೂಡ ಯೂಸ್ ಮಾಡಬಹುದು, ಪುರುಷರು ಕೂಡ ಯೂಸ್ ಮಾಡಬಹುದು. ಲಾಸ್ಟ್ ಟೈಮ್ ನಾವು ಪುರುಷರಿಗೋಸ್ಕರ ಅಂತಾನೆ ಒಂದು ಬ್ರಾಸ್ಲೈಟ್ ಅನ್ನ ತೋರಿಸಿದ್ವಿ. ಎಲ್ಲರೂ ತುಂಬಾ ಜಾಸ್ತಿ ಬೆಲೆ ಇರಬಹುದು ಅಂತ ಗೆಸ್ ಮಾಡಿದ್ರು. ಆದ್ರೆ ಒಂದು ರೀಸನೇಬಲ್ ಪ್ರೈಸ್ ಅಲ್ಲಿ ಆ ಬೆಲೆ ಇತ್ತು, ಜೊತೆಗೆ ಅದ್ಭುತವಾದಂತಹ ಡಿಸೈನ್ ಕೂಡ ಇತ್ತು, ಹೆವಿಯಾಗಿ ಕಾಣಿಸ್ತಾ ಇತ್ತು. ಹಾಗೆ ಇವತ್ತು ನಾವು ತೋರಿಸ್ತಾ ಇರುವಂತಹ ಚಿನ್ನದ ಸರ ಕೂಡ ತುಂಬಾ ಹೆವಿ ಅಂತ ನಮಗೆ ಕಾಣಿಸ್ತಾ ಇದೆ. ತುಂಬಾ ದಪ್ಪಕ್ಕೆ ಒಳ್ಳೆ ಡಿಸೈನ್ ಅಲ್ಲಿ ಕಾಣಿಸ್ತಾ ಇದೆ. ತುಂಬಾ ಚಿನ್ನ ಇರಬಹುದು ಅಂತ ನೀವು ಅನ್ಕೊಂಡ್ರು ಕೂಡ ತೀರಾ ಹೆವಿ ಅಲ್ಲದೆ ಒಂದು ನಮ್ಮ ಕೈಗೆಟುಕುವ ಬೆಲೆ ಅಂತ ಹೇಳ್ಬೋದು. ಯಾರಿಗೆ ಚಿನ್ನ ತಗೊಳ್ಬೇಕು ಅಂತ ಮನಸ್ಸಿರುತ್ತೋ ಅವರಿಗೆ ಒಂದು ಕೈಗೆಟುಕುವ ಬೆಲೆ ಅಂತ ಹೇಳ್ಬೋದು. ಯಾಕಂದ್ರೆ ನಾವು ಗೆಸ್ ಮಾಡೋ ಇದೇನು ಡಿಸೈನ್ ನೋಡಿ ಗೆಸ್ ಮಾಡ್ತೀವೋ ಅದಕ್ಕಿಂತ ಒಂದು ರೀಸನೇಬಲ್ ರೇಟಲ್ಲಿ ಇದೆ. ಸೊ ನಮ್ಮ ಮೊದಲ ಕಾಲರ್ ವೇಟ್ ಮಾಡ್ತಾ ಇದ್ದಾರೆ, ಅವ್ರನ್ನ ವೇಟ್ ಮಾಡಿಸೋದು ಬೇಡ, ಮಾತನಾಡಿಸ್ತಾ ಹೋಗ್ತೀನಿ. ಹೆಲೋ ಹೆಲೋ ಮೇಡಮ್, ನಮಸ್ತೆ. ನಮಸ್ತೆ. ದಯವಿಟ್ಟು ನಿಮ್ಮ ಟಿವಿ ವಾಲ್ಯೂಮ್ ಅನ್ನ ಮ್ಯೂಟ್ ಮಾಡಿ ಮ್ಯಾಮ್, ಇಲ್ಲಾಂದ್ರೆ ನಾವೇ ಇಲ್ಲಿ ಬೆಲೆ ಗೆಸ್ ಮಾಡಬೇಕು. ಮೇಡಮ್, ದಯವಿಟ್ಟು ಟಿವಿ ವಾಲ್ಯೂಮ್ ಅನ್ನ ಮ್ಯೂಟ್ ಮಾಡಿ, ನಮಗೆ ನಿಮ್ಮ ವಾಯ್ಸ್ ಕೇಳಿಸ್ತಾ ಇಲ್ಲ ಮ್ಯಾಮ್, ಪ್ಲೀಸ್. ಓಕೆ, ಕಾವು ಇಂದ ಜಯಲಕ್ಷ್ಮಿ ಅವ್ರ ಕರೆಯನ್ನ ಮಾಡಿದ್ದಾರೆ. ಮೇಡಮ್, ಮೊದಲ ಕಾಲರ್ ನೀವಿವತ್ತು. ಹೌದಾ? ಎಸ್, ಗೊತ್ತಲ್ವಾ ಮೇಡಮ್, ನಮಗೆ ಇವತ್ತು ನಾವೇನು ಡಿಸ್ಪ್ಲೇ ತೋರಿಸ್ತಾ ಇದೀವೋ ಆ ಒಂದು ಆಭರಣದ ಬೆಲೆಯನ್ನ ಗೆಸ್ ಮಾಡಿ ನೀವು ನಮಗೆ ಹೇಳಬೇಕು. ಓಕೆ, ನೋಡಿದ್ರ ಚಿನ್ನದ ಸರ ತೋರಿಸ್ತಾ ಇದೀವಿ ಇವತ್ತು. ಓಕೆ, ಎಷ್ಟಿರ್ಬೋದು ಮೇಡಮ್ ಇದರ ರೇಟ್? ರೇಟ್ 2.5 ಲಕ್ಷ. 2.5 ಲಕ್ಷ ಅಂತ ಹೇಳ್ತಾ ಇದ್ದಾರೆ. ಜಯಲಕ್ಷ್ಮಿ ಅವರು ಕಾವಿಂದ ಕರೆ ಮಾಡಿ ಹೇಳ್ತಾ ಇದ್ದಾರೆ ಈ ಒಂದು ಚಿನ್ನದ ಆಭರಣದ ಬೆಲೆ 2.5 ಲಕ್ಷ ಇರಬಹುದು ಅಂತ. ಮೇಡಮ್, ನೀವು ಫಸ್ಟ್ ಟೈಮ್ ಕಾಲ್ ಮಾಡ್ತಾ ಇರೋದಾ? ಅಲ್ಲ ಅಲ್ವಾ? ಸಿಗ್ಲಿಲ್ಲ, ನಾನು 11 ಎಪಿಸೋಡ್ ಅಲ್ಲಿ ಕೂಡ ಮಾಡ್ತಿದ್ದೆ. ಕಂಟಿನ್ಯೂಸ್ ಆಗಿ ಕರೆ ಮಾಡ್ತಾ ಇದ್ರಿ. 11ನೇ ಎಪಿಸೋಡ್ ಅಲ್ಲಿ ನಿಮ್ ಜೊತೆ ಮಾತನಾಡುವಂತ ಅವಕಾಶ ನಮಗೆ. ಓಕೆ ಮೇಡಮ್, ನೀವು ಬೇಜಾರಾಗಬೇಡಿ, ಇದರ ನಿಖರವಾದ ಬೆಲೆ ಇದಲ್ವೋ ಹೌದು ಅಂತ ನಮಗೆ ಗೊತ್ತಿಲ್ಲ. ಕಾರ್ಯಕ್ರಮದ ಕೊನೆಯಲ್ಲಿ ನಾವು ಈ ಬೆಲೆನ ಅನೌನ್ಸ್ ಮಾಡ್ತೀವಿ. ಸೊ ನೀವು ಕರೆ ಮಾಡಿದ್ದಕ್ಕಾಗಿ ನಿಮಗೊಂದು ಅದ್ಭುತವಾದಂತಹ ಬಹುಮಾನವನ್ನ ನಮ್ಮ ಮಂಗಳೂರು ಜುವೆಲ್ಸ್ ಅವರು ಕೊಡ್ತಾರೆ. ಹಾಗಾಗಿ ಮಂಗಳೂರು ಜುವೆಲ್ಸ್ಗೆ ವಿಸಿಟ್ ಮಾಡಿ ಈ ಒಂದು ನಿಮ್ಮ ಉಡುಗೊರೆಯನ್ನ ತಗೊಳ್ಳಿ. ಓಕೆನಾ? ಆಯ್ತು. ಓಕೆ, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಓಕೆ, ಎಸ್, ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ. ಹೆಲೋ ಹೆಲೋ ಜಯರಾಮ್ ಅವರು ಪುತ್ತೂರಿಂದ. ಸರ್ ನಮಸ್ತೆ. ನಮಸ್ತೆ ಸರ್ ಮೇಡಮ್. ಓಕೆ, ಇವತ್ತಿನ ಚಿನ್ನದ ಸರ ನೋಡಿದ್ರಾ? ನೋಡ್ತಿದ್ದೇನೆ ಮೇಡಮ್. ನೋಡಿದ್ರ? ಮೊನ್ನೆ ಸಹ ಕಾಲ್ ಮಾಡಿದ್ರಲ್ವಾ ನೀವು? ಹೌದು. ಓಕೆ, ಮೊನ್ನೆ ಬ್ರಾಸ್ಲೈಟ್ ತೋರಿಸಿದ್ವಿ. ಈ ಸಲ ನೋಡಿ, ಹೆಂಗಸರಿಗೂ ಬೇಜಾರಾಗೋದ್ ಬೇಡ, ಗಂಡಸರಿಗೂ ಬೇಜಾರಾಗೋದ್ ಬೇಡ, ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದು ಈ ಚೈನ್ ನ. ಹೌದು ಮೇಡಮ್, ಅಲ್ವಾ? ಒಳ್ಳೆದುಂಟು. ಒಳ್ಳೆ ಡಿಸೈನ್ ಅಲ್ವಾ? ಚೆನ್ನಾಗಿದೆ. ಹೌದು. ಎಸ್, ಒಂದ್ಸಲ ಬೆಲೆ ಗೆಸ್ ಮಾಡೋಣ. ಹಲೋ, ರೇಟ್ ಗೆಸ್ ಮಾಡೋದಾ? ರೇಟು ಆಯ್ತು ಮೇಡಮ್. ಎಷ್ಟಿರ್ಬೋದು ಸರ್? ಒಂದು 2,35,000. 2,35,000 ಅಂತ. ಇವತ್ತಿನ ಚಿನ್ನದ ಬೆಲೆ ಎಷ್ಟಿದೆ ಅಂತಂದ್ರೆ ಗ್ರಾಮಿಗೆ 13,740 ರೂಪಾಯಿ. ಹಾಗೆ ಇದು ಸ್ವಲ್ಪ ಉದ್ದ ಇದೆ ಚೈನು, ಜೊತೆಗೆ ಸ್ವಲ್ಪ ಒಳ್ಳೆಯ ಡಿಸೈನ್ ಕೂಡ ಇದೆ. ಓಕೆ, 2,35,000. ಓಕೆ, ಜಯರಾಮ್ ಅವರು ಪುತ್ತೂರಿಂದ ಕರೆ ಮಾಡಿ ಹೇಳ್ತಾ ಇದ್ದಾರೆ 2,35,000. ಸರ್, ಕಾರ್ಯಕ್ರಮದ ಕೊನೆಯಲ್ಲಿ ಇದರ ನಿಖರವಾದ ಬೆಲೆಯನ್ನ ಹೇಳ್ತೀವಿ.
ಓಕೆ ಮೇಡಮ್. ಓಕೆ, ಮಿಸ್ ಮಾಡದೆ ನೋಡಿ ಸರ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಕಾಲ್ ಮಾಡಿದ್ದಕ್ಕೆ. ವೆಲ್ಕಮ್ ಮೇಡಮ್. ಓಕೆ, ಥ್ಯಾಂಕ್ ಯು ಸರ್. ಎಸ್, ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ, ಮಾತನಾಡಿಸ್ತಾ ಹೋಗ್ತೀನಿ. ಹೆಲೋ ಹಲೋ ಮೇಡಮ್, ನಮಸ್ತೆ. ನಮಸ್ತೆ. ಈಶ್ವರ ಮಂಗಲದಿಂದ. ಹೌದು. ಓಕೆ, ಶ್ರಾವ್ಯ ಅವರೇ, ಹಾ, ತಿಂಡಿ ಕಾಫಿ ಎಲ್ಲ ಮಾಡಿದ್ರಾ ಸಾಯಂಕಾಲದ್ದು? ಹಾ, ಆಯ್ತು. ಆಯ್ತಾ? ನಮ್ಗೇನಾದ್ರು ಉಳಿಸಿದಿರಾ ಸ್ವಲ್ಪ? ಹಾ, ಹಲಸಿನ ಹಣ್ಣಿನ ಹಪ್ಪಳ. ಹೊಟ್ಟೆ ಉರಿಸ್ಬೇಡಿ. ಓಕೆ, ನಮ್ಗೊಂದು ಕಳಿಸ್ಕೊಡಿ. ಹೆಲೋ, ಹಲೋ. ನಮಗೂ ಕಳಿಸ್ಕೊಡಿ ಮೇಡಮ್. ಮನೆಯಲ್ಲೇ ಮಾಡಿದ್ರಾ? ಹೌದು. ಹೌದಾ? ಹಾ, ಹೇಗೋ ಕಾಲ್ ಮಾಡಿದಿರಿ, ಮಂಗಳೂರು ಜ್ಯುವೆಲ್ಸಿಗೆ ಬರ್ತೀರಿ ನೀವು, ಪುತ್ತೂರಿಗೆ ಬರಲೇಬೇಕು, ಅವಾಗ ತಂದ್ಕೊಡಿ. ಓಕೆನಾ? ಓಕೆ. ಓಕೆ, ಇವತ್ತಿನ ಚೈನ್ ನೋಡಿದ್ರ ಇಷ್ಟ ಆಯ್ತಾ? ಹಾ, ಇಷ್ಟ ಆಯ್ತು. ಇಷ್ಟ ಆಯ್ತಾ? ಗೆಸ್ ಮಾಡೋದಾ ಎಷ್ಟಿದೆ ರೇಟ್ ಅಂತ? ಹಾ, ಎಷ್ಟಿರಬಹುದು? 1,83,000. 1,83,000 ಅಂತನಾ? ಹೌದು, ಹೌದು. ಓಕೆ, ನೋಡೋಣ ಮೇಡಮ್, ಕಾರ್ಯಕ್ರಮದ ಕೊನೆಯಲ್ಲಿ ಹೇಳ್ತೀವಿ ಎಷ್ಟಿದ್ರ ರೇಟ್ ಅಂತ. ಓಕೆನಾ? ಕಾಲ್ ಮಾಡಿದಿರಿ, ಬೇಜಾರೇನಿಲ್ಲ. ನಿಮ್ಗೂ ಒಂದು ಸ್ಪೆಷಲ್ ಗಿಫ್ಟ್ ಇದೆ. ಈ ಮೊದಲು ತಗೊಂಡ್ರ ಗಿಫ್ಟ್ನಾ? ಹಾ, ಒಂದು ಸಲ ತಗೊಂಡಿದ್ದೀವಿ. ಇನ್ನೊಂದ್ಸಲನೂ ಇದೆ, ಹೋಗಿ ತಗೊಳ್ಳಿ. ಓಕೆನಾ? ಓಕೆ. ಥ್ಯಾಂಕ್ ಯು ಸೋ ಮಚ್ ಕಾಲ್ ಮಾಡಿದ್ದಕ್ಕೆ. ಓಕೆ, ಹಪ್ಪಳ ತರೋದಕ್ಕೆ ಮರಿಬೇಡಿ. ಆಯ್ತು, ಆಯ್ತು. ಎಸ್, ನೆಕ್ಸ್ಟ್ ಕಾಲರ್ ವೇಟ್ ಮಾಡ್ತಾ ಇದ್ದಾರೆ. ಹೆಲೋ ಹೆಲೋ, ಪ್ರಮೀಳಾ ಅವರು ಮಂಗಳೂರಿಂದ. ಹೆಲೋ ಹಲೋ ಮೇಡಮ್, ನಮಸ್ತೆ. ನಮಸ್ತೆ. ಓಕೆ, ಮಳೆ ಇದೆಯಾ ಮಂಗಳೂರಲ್ಲಿ? ಹಾ, ಮಳೆ ಸ್ವಲ್ಪ ಈಗ ಕಡಿಮೆ. ಇವತ್ತು ಕಡಿಮೆ ಇದೆಯಾ? ಹಾ, ಕಡಿಮೆ ಇದೆ. ಹಾಗಾದ್ರೆ ಮಕ್ಳಿಗೆ ನಾಳೆ ರಜೆ ಇಲ್ಲ? ಇಲ್ಲ, ಇಲ್ಲ, ರಜೆ ಇಲ್ಲ. ಇಲ್ಲ ಅಲ್ಲ? ಓಕೆ ಮೇಡಮ್, ಅವಾಗಿಂದ ಟ್ರೈ ಮಾಡ್ತಾ ಇದ್ದೀರಿ ಅಂತ ಅನ್ಸುತ್ತೆ. ಹೌದೌದು, ಫಸ್ಟ್ ಟೈಮ್. ಎಸ್, ಓಕೆ ಮೇಡಮ್, ಚಿನ್ನದ ಸರ ತೋರಿಸ್ತಾ ಇದೀವಿ ಇವತ್ತು. ನೋಡಿದ್ರಾ? ಹೌದೌದು, ನೋಡಿದ್ವಿ. ನೋಡಿದ್ರಾ? ಇಷ್ಟ ಆಯ್ತಾ ಡಿಸೈನು? ಹಾ, ಇಷ್ಟ ಇದೆ. ಓಕೆ ಮೇಡಮ್, ಇದು ಸ್ವಲ್ಪ ಉದ್ದ ಇದೆ, ಹಾಗೆ ಸ್ವಲ್ಪ ದಪ್ಪ ಕೂಡ ಇದೆ. ಡಿಸೈನ್ ಕೂಡ ಚೆನ್ನಾಗಿದೆ. ಓಕೆ, ಒಂದು ಬೆಲೆ ಗೆಸ್ ಮಾಡೋದಾ? ಒಂದು 3.5 ಲಕ್ಷ. 3.5 ಲಕ್ಷ ಅಂತ ಹೇಳ್ತೀರಾ? ಹಾ, ಓಕೆ, ನೋಡೋಣ ಮೇಡಮ್, ಕಾರ್ಯಕ್ರಮದ ಕೊನೆಯಲ್ಲಿ ಅನೌನ್ಸ್ ಮಾಡ್ತೀವಿ ಇದರ ರೇಟ್ ಎಷ್ಟಿರ್ಬೋದು ಅಂತ. ನಮಗೂ ಗೊತ್ತಿಲ್ಲ, ನೀವು ಹೇಳ್ತಾ ಇರೋ ರೇಟು. ಪ್ರಮೀಳಾ ಅವರು ಮಂಗಳೂರಿಂದ ಕರೆ ಮಾಡಿ ಹೇಳ್ತಾ ಇದ್ದಾರೆ ಈ ಒಂದು ಚಿನ್ನದ ಸರದ ರೇಟ್ 3.5 ಲಕ್ಷ ಇರ್ಬೋದು ಅಂತ. ಮೇಡಮ್, ಫಸ್ಟ್ ಟೈಮ್ ಕಾಲ್ ಮಾಡ್ತಾ ಇರೋದಾ ನೀವು? ಫಸ್ಟ್ ಟೈಮ್. ಓಕೆ, ನೀವೇನಾದ್ರೂ ಇದ್ರ ನಿಜವಾದ ಬೆಲೆಯನ್ನ ಗೆಸ್ ಮಾಡ್ಲಿಲ್ಲ ಅಂತಂದ್ರೂ ಬೇಜಾರಾಗಬೇಡಿ. ಪ್ರತಿ ಕಾಲರಿಗೆ ಕೂಡ ಒಂದು ಸ್ಪೆಷಲ್ ಗಿಫ್ಟ್ ಕೊಡ್ತಾರೆ ನಮ್ಮ ಮಂಗಳೂರು ಜ್ಯುವೆಲ್ಸ್ ಅವರು. ಮಿಸ್ ಮಾಡದೆ ಮಂಗಳೂರಿಂದ ಪುತ್ತೂರಿಗೆ ಬಂದು ಮಂಗಳೂರು ಜ್ಯುವೆಲ್ಸ್ಗೆ ವಿಸಿಟ್ ಮಾಡಿ ನಿಮ್ಮ ಗಿಫ್ಟ್ ಅನ್ನ ತಗೊಳ್ಳಿ. ಓಕೆನಾ? ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಕಾಲ್ ಮಾಡಿದ್ದಕ್ಕಾಗಿ. ಎಸ್, ಎಂಗೇಜ್ ಟೋನ್ಗಳು ಬರ್ತಾ ಇದೆ, ಕಂಟಿನ್ಯೂಸ್ ಆಗಿ ಕರೆ ಮಾಡ್ತಾ ಇದ್ದಾರೆ ನಮ್ಮ ವೀಕ್ಷಕರು. ನೆಕ್ಸ್ಟ್ ಕಾಲರ್ ಯಾರು? ಹೆಲೋ ಹೆಲೋ ಹಲೋ. ಎಸ್, ಫುಲ್ ಆಫ್ ಜೋಶ್. ವಿನೀತ್ ವಿಟ್ಲ. ವಿನೀತ್ ಅವರೇ, ಲಾಸ್ಟ್ ವೀಕ್ ಎಲ್ಲೋಗಿದ್ರಿ? ಏನು? ಲಾಸ್ಟ್ ವಾರ, ಕಳೆದ ವಾರ ಎಲ್ಲೋಗಿದ್ರಿ? ನಮ್ಗೆ ಮರ್ತೋಗಿತ್ತು, ಅದು ನಾವು ಬಿಸಿ ಇದ್ದೆ ಸ್ವಲ್ಪ. ಬಿಸಿ ನೀವು? ಯಪ್ಪ, ಏನ್ ಬಿಸಿ? ಯಕ್ಷಗಾನ ಇತ್ತು ನಮ್ಮ ಪ್ರೋಗ್ರಾಮ್ ಇತ್ತಾ? ಮತ್ತೆ ಮರ್ತೋಯ್ತು ಅಂತಂದ್ರಿ? ಅದೇ, ಅದು ಯಕ್ಷಗಾನದ ಇದ್ರಲ್ಲಿ ಮರ್ತೋಯ್ತು. ನಿಮಗೆ ಮರ್ತೋದ್ರೆ ಹೇಗೆ? ಏನು ಸ್ಕೂಲಿಂದ ಬಂದ್ರಾ? ಈ ಕಾಲ್ ಮಾಡ್ಲಿಕ್ಕೆ ರೆಡಿಯಾ? ಸ್ಕೂಲಿಂದ ಬಂದು? ಸ್ಕೂಲಿಂದ ಬಂದದಷ್ಟೇ ಈಗ. ಹೌದಾ? ಇವತ್ ಮರಿಲಿಲ್ಲ ನೋಡಿ. ಚಿನ್ನದ ಸರ ಅಪ್ಪ ತಕ್ಕೊಡ್ತಾರ ನಿಮಗೆ? ಕೇಳಿ ಅಪ್ಪನ ಹತ್ರ. ಏನು? ಇವತ್ತು ಚಿನ್ನದ ಸರ ತೋರಿಸ್ತಾ ಇದಾರೆ. ಅಪ್ಪ 2 ಸಲ ಬಂದಿದ್ದೀರಲ್ಲ ಮಂಗಳೂರು ಜ್ಯುವೆಲ್ಸ್ಗೆ, ಈಗ 3ನೇ ಸಲ ಬರೋದಾ ಈ ಚೈನ್ ತಗೊಳ್ಳೋದಾ? ಬರ್ತೀವಿ. ಬರ್ತೀರಾ? ಹೇಳಿ, ಇದ್ರ ರೇಟ್ ಎಷ್ಟೀಗ? ಅಮ್ಮ ತಗೊಂಡಿದ್ದಾರೆ ಒಂದು ಚೈನ್. ಅಮ್ಮ ತಗೊಂಡಿದಾರ? ಈ ಚೈನ್ ತಗೊಂಡಿದಾರಮ್ಮ? ಅಂತದ್ದೇ ಸ್ವಲ್ಪ ಚಿಕ್ಕದು. ಹೌದಾ? ರೇಟ್ ಎಷ್ಟು ಈಗ? ಈಗ ರೇಟ್ ಅದಕ್ಕೆ 2,90,000. ಎಷ್ಟೆಷ್ಟು? 3,20,000. 3,26,000ನಾ? ಕನ್ಫರ್ಮಾ? 3,26,000? 20 ಅಲ್ಲ, 3,70,000. 70 ಸರಿ ಹೇಳ್ಬೇಕು ನೀವು. ಎಷ್ಟನೇ ಕ್ಲಾಸ್? 3,70,000. ವಿನೀತ್ ಅವ್ರು ಹೇಳ್ತಾ ಇದ್ದಾರೆ ಈ ಒಂದು ಚಿನ್ನದ ಸರದ ಬೆಲೆ 3,70,000. ಏನ್ ಗೊತ್ತಾ ವಿನೀತ್, ಫಸ್ಟೇ ನೋಡ್ತಿರಲ್ಲ ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತಲ್ಲ,
ಅವಾಗ ಅಪ್ಪನ ಹತ್ರ ಅಮ್ಮನ ಹತ್ರ ನಿಮ್ಮ ಹತ್ರ ಎಲ್ಲ ಕೇಳ್ಕೋಬೇಕು ಫಸ್ಟ್ ಎಷ್ಟಿದ್ರ ರೇಟ್ ಇರ್ಬೋದು ಅಂತ. ಲಾಸ್ಟಿಗೆ ಎಲ್ಲ ಗೆಸ್ ಮಾಡಿ ಫೈನಲ್ ಆಗಿ ಕಾಲ್ ಮಾಡ್ಬೇಕು. ಓಕೆನಾ? ಹೌದಾ? ಆಯ್ತು ಬಿಡಿ, ನೀವು ಫುಲ್ ಜೋರೆ. ಥ್ಯಾಂಕ್ ಯು ಕಾಲ್ ಮಾಡಿದ್ದಕ್ಕೆ. ಓಕೆನಾ? ಚೈನ್ ಹಾಕೊಂಡು ಸ್ಕೂಲಿಗೆ ಹೋಗಿ. ಓಕೆ, ನೋಡೋಣ ಕಾರ್ಯಕ್ರಮದ ಕೊನೆಯಲ್ಲಿ ಹೇಳ್ತೀವಿ ಎಷ್ಟು ರೇಟ್ ಅಂತ. ಓಕೆ, ಸೂಪರ್, ಥ್ಯಾಂಕ್ ಯು. ಎಸ್, ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ. ಹೆಲೋ ಹೆಲೋ ಹಲೋ, ಯಾರಿದು? ಭಾಸ್ಕರ ಪೂಜಾರಿ ಅವರು ಪಾಣಾಜಿಯಿಂದ ಹೌದು ಫಸ್ಟ್ ಟೈಮ್ ಕಾಲ್ ಮಾಡ್ತಾ ಇರೋದಲ್ಲ? ಹೌದು. ಓಕೆ ಸರ್, ಕಾರ್ಯಕ್ರಮ ನೋಡ್ತಾ ಇದ್ರಾ? ನೋಡ್ತಾ ಇದ್ದೆ. ನೋಡ್ತಾ ಇದ್ದೀರಾ? ಇದ್ಯಾರು ಚಿಕ್ಕ ಹುಡುಗರ? ಯಾರು ಮಾತಾಡ್ತಾ ಇರೋದು ಇದು? ಹೆಲೋ, ಅವರ ಮಗ. ಭಾಸ್ಕರ ಪೂಜಾರಿ ಅವ್ರ ಮಗನಾ? ಹಾ, ಓಹೋ, ಲಕ್ ನೋಡಿ, ಮಕ್ಕಳಲ್ಲಿ ಲಕ್ ಪರೀಕ್ಷೆ ಮಾಡ್ತಾ ಇರೋದು, ಅದೃಷ್ಟ ಪರೀಕ್ಷೆ. ಏನ್ ಹೆಸರು ನಿಮ್ದು? ನನ್ನ ಹೆಸರು ಜ್ಞಾನಿ. ಜ್ಞಾನೇಶ? ಹಾ, ಓ ಸೂಪರ್, ಜ್ಞಾನೇಶ್ ಅವರು ಫುಲ್ ಜ್ಞಾನದಿಂದ ಹೇಳ್ಬೇಕೀಗ. ಚೈನ್ ನೋಡಿದ್ರಾ? ಚೈನ್ ನೋಡಿದೆ. ಇಷ್ಟ ಆಯ್ತಾ? ಹಾ, ನಿಮ್ಮ ಹತ್ರನೂ ಇದೆಯಾ? ನಮ್ಮ ಹತ್ರ ಇದೆ. ಓ, ಇನ್ನು ಹೊಸ್ತೊಂದು ತಗೊಳ್ಳೋಣ? ತಗೊಳ್ಳೋಣ. ಎಸ್, ಓಕೆ. ಈಗ ಹೇಳೋದಾ ಎಷ್ಟಿದೆ ರೇಟ್ ಅಂತ? ಇವತ್ತೊಂದು 3,20,000 ಇರ್ಬೋದು. 3 ಲಕ್ಷನಾ? ಹಾ, 3 ಲಕ್ಷ ಇರ್ಬೋದಾ? ಇರ್ಬೋದು. ಈಗ ಅಪ್ಪ ಹೇಳಿ ಕಾಲ್ ಮಾಡಿದ್ದ ಅಥವಾ ನೀವೇ ಕಾಲ್ ಮಾಡಿದ್ದ ಪ್ರೋಗ್ರಾಮ್ ನೋಡಿ? ಅಪ್ಪ ಹೇಳಿ. ಅಪ್ಪ ಹೇಳಿದ್ರಾ? ಅಪ್ಪನೇ ಹೇಳಿದ್ರಾ 3,20,000 ಅಂತ? ಹಾ, ಓಕೆ ಓಕೆ, ಸರಿ ಸರಿ, ನೋಡೋಣ ಕಾರ್ಯಕ್ರಮದ ಕೊನೆಯಲ್ಲಿ ಅನೌನ್ಸ್ ಮಾಡ್ತೀವಿ ಎಷ್ಟು ಅಂತ. ಫಸ್ಟ್ ಟೈಮ್ ಕಾಲ್ ಮಾಡಿದಿರ, ಬೇಜಾರಾಗೋದು ಬೇಡ. ನೀವೇನಾದ್ರೂ ಇದು ಕರೆಕ್ಟ್ ರೇಟ್ ಹೇಳಲಿಲ್ಲ ಅಂತಂದ್ರೂ ನೀವು ಕಾಲ್ ಮಾಡಿದಕ್ಕೋಸ್ಕರ ಒಂದು ಗಿಫ್ಟ್ ಅನ್ನ ನಿಮ್ಗೆ ಕೊಡ್ತಾರೆ ಮಂಗಳೂರು ಜುವೆಲ್ಸ್ ಅವರು. ಓಕೆನಾ? ಆಯ್ತು. ಮಂಗಳೂರು ಜುವೆಲ್ಸ್ಗೆ ವಿಸಿಟ್ ಮಾಡಿ ಗಿಫ್ಟ್ ತಗೊಳ್ಳಿ. ಓಕೆ, ಆಯ್ತು. ಥ್ಯಾಂಕ್ ಯು ಸೋ ಮಚ್ ಜ್ಞಾನೇಶ್ ಅವರೇ. ಎಸ್, ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ. ಹೆಲೋ ಹೆಲೋ, ರೇಖಾ ಅವರು ಇಸ್ಲಾಂಪಾಡಿಂದ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ. ನಮಸ್ತೆ. ಏನು ತಿಂಡಿ ಕಾಫಿ ಎಲ್ಲ ಮುಗಿಸಿದ್ರಾ? ಮುಗಿಸಿ ಆಯ್ತು ಈಗ, ಅದಷ್ಟೇ ಜಸ್ಟ್. ಅಯ್ಯಪ್ಪ, ಹೊಟ್ಟೆ ತುಂಬಿಸ್ಕೊಂಡು ಕಾಲ್ ಮಾಡಿದ್ರಾ? ಹೌದು ಮೇಡಮ್, ಕಾಯ್ತಾ ಇದ್ದೆ ಈಗ ಕಾಲಿಗೆ. ಓ ನೋ, ಏನ್ ತಿಂದ್ರಿ? ನಮಗೆ ಪತ್ರೊಡೆ. ಪತ್ರೊಡೆಯಾ? ಹೌದೌದು. ಆಟಿ ಜೋರು. ಆಟಿ ಅಲ್ಲ ಹಾಗೆ. ಹೌದು ಮಾರೆ, ನೀವೊಂದು ಟಿಫನ್ ಅಲ್ಲಿ ಹಾಕಿ ಕಳ್ಸೋದಲ್ಲ. ಬನ್ನಿ ಈ ಕಡೆ ಇಸ್ಲಾಂಪಾಡಿ ಕಡೆಗೆ. ಹೌದಾ? ಇಸ್ಲಾಂಪಾಡಿಗೆ ಬರ್ಬೇಕಲ್ಲ ಪತ್ರೊಡೆ ತಿನ್ಬೇಕಾದ್ರೆ? ಅಲ್ಲ, ಈ ಕಡೆ ಬನ್ನಿ ನಮ್ಮ ಊರಿಗೆ ಒಮ್ಮೆ. ಖಂಡಿತ ಬರ್ತೀವಿ, ಆಯ್ತಾ? ನೀವು ಇಷ್ಟು ಕರೆದ್ಮೇಲೆ ನಾವು ಬರ್ದೇ ಇರ್ತೇವಾ? ಹೌದು, ಬನ್ನಿ. ಓಕೆನಾ? ಪತ್ರೊಡೆ ಬೇಡ, ಅವತ್ತು ಬೇರೆ ಏನಾದ್ರು ಮಾಡಿ, ಆಯ್ತಾ? ಆಯ್ತಾಯ್ತು. ಚೈನ್ ನೋಡಿದ್ರಾ? ನೋಡಿದೆ ಮೇಡಮ್, ಚೈ ನೋಡಿದೆ. ಇಷ್ಟ ಆಯ್ತಾ? ಇಷ್ಟ ಆಯ್ತು. ಓಕೆ, ಈಗ ಬೆಲೆ ಗೆಸ್ ಮಾಡೋದಾ ನಾವು? ಬೆಲೆ 2,70,000. 2,70,000. ರೇಖಾ ಅವರು ಇಸ್ಲಾಂಪಾಡಿಂದ ಕರೆ ಮಾಡಿ ಹೇಳ್ತಾ ಇದಾರೆ ಈ ಒಂದು ಚಿನ್ನದ ಸರದ ಬೆಲೆ 2,70,000. ನೋಡೋಣ ಮೇಡಮ್ ಕಾರ್ಯಕ್ರಮದ ಕೊನೆಯಲ್ಲಿ. ಓಕೆ ಮೇಡಮ್. ಓಕೆನಾ? ಥ್ಯಾಂಕ್ ಯು ಸೋ ಮಚ್. ಓಕೆ, ಎಸ್, ಬೇರೆ ಕಾಲರ್ ಕೂಡ ವೇಟ್ ಮಾಡ್ತಾ ಇದಾರೆ. ಹಿಂಗೆ ಸ್ಟೋನ್ ಬರ್ತಾ ಇದೆ. ಎಸ್, ನೆಕ್ಸ್ಟ್ ಕಾಲರ್ ಯಾರು? ಹೆಲೋ ಹಲೋ, ನಮಸ್ತೆ. ನವೀನ್ ಅವ್ರ ಪಂಜಳದಿಂದ. ಹೌದು ಮೇಡಮ್. ಎಸ್ ಸರ್, ಇವತ್ತಿನ ಚೈನ್ ನೋಡಿದ್ರಾ? ಫಸ್ಟ್ ಟೈಮ್ ಕಾಲ್ ಮಾಡ್ತಾ ಇರೋದಲ್ವಾ ನೀವು? ಹೌದು ಮೇಡಮ್. ಎಸ್, ಇಷ್ಟ ಆಯ್ತಾ ಚಿನ್ನದ ಸರ? ಚಿನ್ನದ ಸರ ಒಳ್ಳೆದುಂಟು ಮೇಡಮ್. ಚೆನ್ನಾಗಿದ್ಯಾ? ಒಮ್ಮೆ ಬರ್ಲಿಕ್ಕೆ ಉಂಟು ಮಂಗಳೂರು ಜ್ಯುವೆಲರ್ಸ್ಗೆ. ಹೌದಾ? ಓ, ಹಾಗಾದ್ರೆ ಹೌದು. ನೋಡಿ, ಮೊನ್ನೆ ಬ್ರಾಸ್ಲೆಟ್ ತೋರಿಸಿದ್ವಿ, ನೋಡಿದ್ರಾ? ಲಾಸ್ಟ್ ವೀಕ್ ಇದ್ದ ಎಪಿಸೋಡ್ ನೀವು? ಅತಿಜೋರು ನೋಡ್ತಾ ಇದ್ದೆ, ಕಾಲ್ ಕನೆಕ್ಟ್ ಆಗ್ತಾ ಇಲ್ಲ ಇದು. ಹೌದಾ? ಓ, ಇವತ್ತು ಫುಲ್ ಜೋಶಲ್ಲಿ ಮಾಡಿದಿರಿ, ಮಾಡ್ಲೇಬೇಕು ಕಾಲ್ ಅಂತ ಹೌದು ಅಲ್ವಾ? ಹೇಗೂ ಬರ್ಲಿಕ್ಕೆ ಉಂಟು ಅಂತ ಹೇಳಿದ್ರಿ, ಚಿನ್ನ ತಗೊಳ್ಬೇಕು ಅನ್ನೋ ಪ್ಲಾನ್ ಇದೆ ಅಲ್ವಾ? ಹೌದು ಮೇಡಮ್. ಎಸ್, ನಿಮಗೆ ಗಿಫ್ಟ್ ಕೂಡ ಜೊತೆ ಕೊಡ್ತಾ ಇದ್ದಾರೆ. ಈಗ ಇದಕ್ಕೊಂದು ಬೆಲೆ ಗೆಸ್ ಮಾಡೋದಾ ನಾವು? ಹೌದು ಮೇಡಮ್. ಎಷ್ಟು? 2,65,000. 2,65,000ನಾ? ಹೌದು ಮೇಡಮ್. ಓಕೆ, ಸೂಪರ್. ನೋಡೋಣ, ನಾವು 2,65,000 ಅಂತ ಹೇಳ್ತಾ ಇದ್ದೀರಾ ನವೀನ್ ಅವರು ಪಂಜಳದಿಂದ. ಸರ್, ಮಂಗಳೂರು ಜುವೆಲ್ಸ್ಗೆ ವಿಸಿಟ್ ಮಾಡಿ, ನಿಮಗೂ ಕೂಡ ಒಂದು ಸ್ಪೆಷಲ್ ಗಿಫ್ಟ್ ಇರುತ್ತೆ ಕಾಲ್ ಮಾಡಿದ್ದಕ್ಕಾಗಿ. ಜೊತೆಗೆ ನಿಮ್ಗೆ ಇಷ್ಟ ಆದ್ರೆ ಈ ಚೈನ್ ಅನ್ನ ನೋಡಿ ತಗೊಳ್ಬೇಕು ಅಂತಂದ್ರೆ ನೀವು ಕಾಲರ್ ಕೂಡ ಇದ್ದೀರಾ, ನಿಮ್ಗೆ ಇನ್ನೂ ಡಿಸ್ಕೌಂಟ್ ಅಲ್ಲಿ ಕೊಡ್ತಾರೆ ನಮ್ಮ ಮಂಗಳೂರು ಜುವೆಲ್ಸ್ ಅವರು. ಓಕೆನಾ? ಆಯ್ತು ಮೇಡಮ್. ಓಕೆ, ಸೂಪರ್. ಮಂಗಳೂರು ಜುವೆಲ್ಸ್ಗೆ ವಿಸಿಟ್ ಮಾಡಿ, ನೆಕ್ಸ್ಟ್ ಟೈಮ್ ಕಾಲ್ ಮಾಡಿ ನಮ್ಗೆ ಹೇಳಿ ಹೇಗೆ ಅನಿಸ್ತು ಅಂತ. ಓಕೆ ಮೇಡಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಎಸ್, ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ. ಹೆಲೋ ಲೀಲಾವತಿ ಅವರು ಬನ್ನೂರಿಂದ, ನಮ್ಮ ಪ್ರೈಸ್ ವಿನ್ನರ್. ಹೆಲೋ ಮೇಡಮ್, ನಮಸ್ತೆ. ಹೇಗಿದ್ದೀರಿ?
ಚೆನ್ನಾಗಿದೆ. ಗಿಫ್ಟ್ ತಗೊಂಡ್ರಾ? ತಗೊಂಡಿದ್ದೇವೆ ಮೊನ್ನೆ. ತಗೊಂಡ್ರಾ? ಇಷ್ಟ ಆಯ್ತಾ? ಹಾ, ಇಷ್ಟ ಆಯ್ತು. ಇಷ್ಟ ಆಯ್ತಾ? ಇನ್ನೊಂದು ಗಿಫ್ಟ್ ತಗೊಳ್ಳೋದಾ? ಹಾ, ತಗೊಳ್ಳೋಣ. ಓಕೆ, ಹಾಗಾದ್ರೆ ಇವತ್ತಿನ ಚೈನ್ ಬೆಲೆ ಹೇಳ್ಬೇಕು ನೀವು. ಹಾ, ಎಷ್ಟು? ಇರ್ಬೋದು. ಎಷ್ಟು? ಡಿಸೈನ್ ಚೆನ್ನಾಗಿದೆ, ತುಂಬಾ ಸ್ವಲ್ಪ ನಿಮ್ಗೆ ತುಂಬಾ ಹೆವಿ ಅಂತ ಅನ್ಸಿದ್ರು ಕೂಡ ಡಿಸೈನ್ ಚೆನ್ನಾಗಿದೆ, ದಪ್ಪಕ್ಕೂ ಇದೆ, ಸ್ವಲ್ಪ ಉದ್ದಕ್ಕೂ ಕೂಡ ಇದೆ ಈ ಚೈನು. ಹ್ಮ್. ಸೊ 9.5 ಲಕ್ಷ. 9.5 ಲಕ್ಷನಾ? ಹ್ಮ್. ಓಕೆ, ನೋಡೋಣ ಮೇಡಮ್ ಎಷ್ಟಿದೆ ಅಂತ. ಕಾರ್ಯಕ್ರಮದ ಕೊನೆಯಲ್ಲಿ ಹೇಳ್ತೀವಿ ಎಷ್ಟಿದೆ ಅಂತ. ಆಯ್ತು ಮೇಡಮ್. ಓಕೆನಾ? ಸರಿ, ಕಾಲ್ ಮಾಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಆಯ್ತು. ಎಸ್, ಓಕೆ. ಮಂಗಳೂರು ಜುವೆಲ್ಸ್ಗೆ ಹೋಗಿ ಇನ್ನೊಂದು ಗಿಫ್ಟ್ ನಿಮ್ಗೆ ಕಾಯ್ತಾ ಇರುತ್ತೆ, ತಗೊಂಡು ಬನ್ನಿ. ಓಕೆನಾ? ಕಾಲ್ ಮಾಡಿದ ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಮಂಗಳೂರು ಜುವೆಲ್ಸ್ ಅವರು ಒಂದು ವಿಶೇಷವಾದ ಗಿಫ್ಟ್ ಅನ್ನ ಕೊಡ್ತಾರೆ. ಸೊ ಬೆಲೆ ಗೆಸ್ ಮಾಡೋದು ಕರೆಕ್ಟ್ ಆಗಲಿಲ್ಲ ಅಂತಂದ್ರೂ ಬೇಜಾರಿಲ್ಲ, ಕಾಲ್ ಮಾಡಿದ್ದಕ್ಕಾಗಿ ಒಂದು ಗಿಫ್ಟ್ ಸಿಗುತ್ತೆ. ಓಕೆ, ಎಸ್, ಥ್ಯಾಂಕ್ ಯು. ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ. ಹೆಲೋ 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 ಹಲೋ, ಕುಸುಮ ಅವರು ಕುಕ್ಕೆ ಸುಬ್ರಹ್ಮಣ್ಯದಿಂದ. ಮೇಡಮ್ ನಮಸ್ತೆ. ನಮಸ್ತೆ. ಫಸ್ಟ್ ಟೈಮ್ ಕಾಲ್ ಮಾಡಿದ್ದೀರಾ? ಹೌದು ಹೌದು. ಓಕೆ, ಈ ಮೊದಲು ಟ್ರೈ ಮಾಡಿದ್ದೀರಾ ಅಥವಾ ಫಸ್ಟ್ ಟೈಮೇ ಟ್ರೈ ಮಾಡಿದ್ದಾ? 2 ಸಲ ಮಾಡ್ತಿದ್ದೆ. ಹೌದಾ? ಓಕೆ, ಪ್ರೋಗ್ರಾಮ್ ನೋಡಿದ್ದೀರಿ ಹಾಗಾದ್ರೆ. ಸರಿ. ಮಂಗಳೂರು ಜುವೆಲ್ಸ್ ಇಂದ ಒಂದು ಜ್ಯುವೆಲ್ರಿಯನ್ನ ನಾವಿಲ್ಲಿ ಡಿಸ್ಪ್ಲೇ ತೋರಿಸ್ತಾ ಹೋಗ್ತೀವಿ ಮ್ಯಾಮ್. ಆ ಒಂದು ಜ್ಯುವೆಲ್ರಿಯ ನಿಖರವಾದ ಬೆಲೆ ಅಥವಾ ಸಮೀಪ ಬೆಲೆ ಎಷ್ಟಿರ್ಬೋದು ಅನ್ನೋದನ್ನ ನೀವು ಗೆಸ್ ಮಾಡಿ ನಮ್ಗೆ ಹೇಳ್ಬೇಕು. ಓಕೆನಾ? ಹಾ, ಸರಿ, ಓಕೆ. ಎಸ್, ಇವತ್ತು ಚೈನ್ ತೋರಿಸ್ತಾ ಇದೀವಿ, ನೋಡಿದ್ರಾ? ಹಾ, ನೋಡಿದ್ದೆ. ಓಕೆ, ಹೇಗೆ ಅನಿಸ್ತು? ಇಷ್ಟ ಆಯ್ತಾ? ಹಾ, ಇಷ್ಟ ಆಯ್ತು ಮೇಡಮ್. ಓಕೆ ಮೇಡಮ್, ಹೇಳದ ಬೆಲೆ? 3,90,000. 3,90,000. ಎಸ್, ಕುಸುಮ ಅವರು ಕುಕ್ಕೆ ಸುಬ್ರಹ್ಮಣ್ಯದಿಂದ ಕರೆ ಮಾಡಿ ಹೇಳ್ತಾ ಇದ್ದಾರೆ ಈ ಒಂದು ಚೈನ್ ನ ಬೆಲೆ 3,90,000. ಓಕೆನಾ? ಓಕೆ ಮೇಡಮ್. ಎಸ್, ಓಕೆ ಓಕೆ ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಕಾಲ್ ಮಾಡಿದ್ದಕ್ಕಾಗಿ. ಎಸ್, ನೆಕ್ಸ್ಟ್ ಕಾಲರ್. ಹೆಲೋ. ಎಂಗೇಜ್ ಟೋನ್ಗಳು ಬರ್ತಾ ಇದೆ, ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೀವಿ. ಜೊತೆಗೆ ಈಗ ಒಂದು ಬ್ರೇಕ್ ತಗೊಳ್ಳುವಂತಹ ಸಮಯ. ಎಸ್, ಮಂಗಳೂರು ಜುವೆಲ್ಸ್ ಅರ್ಪಿಸುವಂತಹ ಗೆಸ್ ಮಾಡಿ ಪ್ರೈಸ್ ಗೆಲ್ಲಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಚಿಕ್ಕ ಬ್ರೇಕ್ನ ನಂತರ. ಬ್ರೇಕ್ನ ಬಳಿಕ ಮತ್ತೆ ಮಂಗಳೂರು ಜುವೆಲ್ಸ್ ಅರ್ಪಿಸುವಂತ ಗೆಸ್ ಮಾಡಿ ಪ್ರೈಸ್ ಗೆಲ್ಲಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನ ವೆಲ್ಕಮ್ ಮಾಡ್ತಾ ಇದ್ದೀನಿ. ಎಸ್, ಆಗಲೇ ನಾನು ಹೇಳಿದೆ ಮಂಗಳೂರು ಜುವೆಲ್ಸ್ ಅರ್ಪಿಸುವಂತಹ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ವೀಕ್ಷಕರ, ನಮ್ಮ ಗ್ರಾಹಕರ ಸ್ಪಂದನೆ ತುಂಬಾನೇ ಚೆನ್ನಾಗಿ ಸಿಗ್ತಾ ಇದೆ. ಜೊತೆಗೆ ನಮಗೆ ಕಾಲ್ ಮಾಡೋದು ಮಾತ್ರ ಅಲ್ಲ, ಮಂಗಳೂರು ಜುವೆಲ್ಸ್ಗೆ ವಿಸಿಟ್ ಮಾಡಿ ನಮ್ಮ ವೀಕ್ಷಕ ಬಂಧುವರು ಜ್ಯುವೆಲ್ರಿಯನ್ನು ಪರ್ಚೇಸ್ ಮಾಡಿದ್ದಾರೆ, ಜೊತೆಗೆ ಒಳ್ಳೊಳ್ಳೆ ರಿವ್ಯೂವನ್ನು ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ನಮ್ಮ ವೀಕ್ಷಕರು ಯಾರೆಲ್ಲ ಹೊಸಬ್ರಿದ್ದೀರಿ, ಕಾಲ್ ಮಾಡ್ತಾ ಇದ್ದೀರಾ, ದಯವಿಟ್ಟು ಒಂದ್ಸಲ ಮಂಗಳೂರು
ಮಂಗಳೂರು ಜ್ಯುವೆಲ್ಸ್ಗೆ ವಿಸಿಟ್ ಮಾಡಿ ಅಲ್ಲಿರುವಂಥ ಚಿನ್ನಾಭರಣವನ್ನು ನೋಡಿ. ಲೈಟ್ ವೇಟ್ ಜ್ಯುವೆಲ್ರಿಗೆ ತುಂಬ ಹೆಸರುವಾಸಿಯಾಗಿರುವಂಥದ್ದು ಮಂಗಳೂರು ಜ್ಯುವೆಲ್ಸ್. ಜೊತೆಗೆ ಅವರು ವಿತರಕರು ಕೂಡ ಹೌದು, ತಯಾರಕರು ಕೂಡ ಹೌದು. ಹಾಗಾಗಿ ಮೀಡಿಯೇಟರ್ಗಳಿಲ್ಲ. ಸ್ವಲ್ಪ ಕಡಿಮೆ ಬೆಲೆಗೆ ನಮಗೆ ಚಿನ್ನವನ್ನು ತಗೊಳ್ಳುವಂತಹ ಸದಾವಕಾಶ. ಜೊತೆಗೆ ಮೇಕಿಂಗ್ ಚಾರ್ಜ್, ವೇಸ್ಟೇಜ್ ಇದರಲ್ಲಿ ಕೂಡ ವಿಶೇಷವಾದ ರಿಯಾಯಿತಿ ಸಿಗುತ್ತೆ. ಜೊತೆಗೆ ನಮ್ಮ ಹಳೆಯ ಚಿನ್ನವನ್ನು ಎಕ್ಸ್ಚೇಂಜ್ ಮಾಡುವಂಥದ್ದಿದ್ರೂ ಕೂಡ ಅದಕ್ಕೂ ಕೂಡ 2% ಜಾಸ್ತಿ ಬೆಲೆಯನ್ನು ಕೊಟ್ಟು ಅವ್ರು ತಗೊಳ್ತಾ ಇದ್ದಾರೆ. ಜೊತೆಗೆ ಅದ್ಭುತವಾದಂತಹ ಸ್ಕೀಮ್ಗಳು ಕೂಡ ಮಂಗಳೂರು ಜ್ಯುವೆಲ್ಸಲ್ಲಿ ನಮಗೆ ಲಭ್ಯ. ಅಷ್ಟೇ ಅಲ್ಲದೆ ಮಾನ್ಸೂನ್ ಆಫರ್ಗಳು ಕೂಡ ಅದ್ಭುತವಾಗಿ ನಮಗೆ ಸಿಗ್ತಾ ಇದೆ. ಇನ್ನೊಂದು ವಿಶೇಷ ಅಂತಂದರೆ, ನಾವು ಏನು ಇವತ್ತು ಈ ಒಂದು ಎಪಿಸೋಡನ್ನು 1 ಗಂಟೆ ನಡೆಸ್ತೀವೋ, 1.25 ಗಂಟೆ ನಡೆಸ್ತೀವೋ, ತುಂಬ ಜನ ನಮಗೆ ಕಾಲ್ ಮಾಡ್ತಾ ಇದ್ದಾರೆ. ಕಾರ್ಯಕ್ರಮ ಮುಗಿದ ಮೇಲೂ ಕೂಡ 1 ವಾರ ಕಂಟಿನ್ಯೂಸ್ ಆಗಿ ಕರೆ ಬರ್ತಾ ಇದೆ. ಅಂಥವರಿಗೆ ದಯವಿಟ್ಟು ನೀವು ನಿರಾಶರಾಗಬೇಡಿ. ಮಂಗಳೂರು ಜ್ಯುವೆಲ್ಸಲ್ಲಿ ಕೂಡ ಹೋಗಿ ನಿಮಗೆ ನಿಮ್ಮ ಅದೃಷ್ಟ ಪರೀಕ್ಷೆಯನ್ನು ಮಾಡ್ಕೋಬಹುದು. ಅಲ್ಲಿ ನಿಮಗೆ ಡಿಸ್ಪ್ಲೇಲಿ ಒಂದು ಜ್ಯುವೆಲ್ರಿಯನ್ನು ಇಟ್ಟಿರ್ತಾರೆ. ಆ ಜ್ಯುವೆಲ್ರಿಯ ಅದನ್ನು ಮುಟ್ಟಿ ನೋಡಿ, ಅದರ ತೂಕವನ್ನು ನೀವು ಒಂದು ಅದೃಷ್ಟ ಚೀಟಿಯಲ್ಲಿ ಬರೆದು ಹಾಕಿದ್ರೆ, ಒಂದು ವೇಳೆ ಅದೃಷ್ಟ ಚೀಟಿಯಲ್ಲಿ ನಿಮ್ಮ ಹೆಸರು ಬಂದರೆ ನಿಮಗೆ ಒಂದು ವಜ್ರದ ಮೂಗುತಿಯನ್ನು ತಗೊಳ್ಳುವಂತಹ ಅದ್ಭುತವಾದಂಥ ಅವಕಾಶ ಇದೆ. ಸೊ ಇಂತಹ ಅವಕಾಶಗಳನ್ನು ಮಿಸ್ ಮಾಡ್ಕೋಬೇಡಿ. ನಮ್ಗೆ ಏನು ಮಾಡೋಕ್ಕಿಲ್ಲ, ಜಸ್ಟ್ ಒಂದ್ಸಲ ವಿಸಿಟ್ ಮಾಡೋದು, ಅಲ್ಲಿರೋ ಜ್ಯುವೆಲ್ರಿಗಳನ್ನು ನೋಡೋದು, ಮಂಗಳೂರು ಜ್ಯುವೆಲ್ಸ್ ಬಗ್ಗೆ ತಿಳ್ಕೊಳ್ಳೋದು, ಜೊತೆಗೆ ನಮ್ಮ ಒಂದು ಅದೃಷ್ಟ ಪರೀಕ್ಷೆಯನ್ನು ಆರಾಮಾಗಿ ಮಾಡ್ಬೋದು. ಸೊ ಇಲ್ಲಿ ಕಾಲ್ ಸಿಗಲಿಲ್ಲ, ಕಾಲ್ ಕನೆಕ್ಟ್ ಆಗಲಿಲ್ಲ ಅಂತಂದ್ರೂ ಬೇಜಾರಾಗಬೇಡಿ. ಒಂದ್ಸಲ ಮಂಗಳೂರು ಜ್ಯುವೆಲ್ಸ್ಗೆ ವಿಸಿಟ್ ಮಾಡಿ ನೀವು ಮಂಗಳೂರು ಜ್ಯುವೆಲ್ಸಲ್ಲಿ ನಿಮಗೆ ಕೊಡುವಂತಹ ಒಂದು ವಜ್ರದ ಮೂಗುತಿಯನ್ನು ಧರಿಸುವಂಥ ಅದೃಷ್ಟವಂತರಾಗಿ. ಎಸ್, ನಮ್ಮ ನೆಕ್ಸ್ಟ್ ಕಾಲರ್ ವೇಟ್ ಮಾಡ್ತಾ ಇದ್ದಾರೆ, ನೋಡೋಣ ಯಾರು ಅಂತ. ಹೆಲೋ ಹಲೋ ಸರ್, ನಮಸ್ತೆ. ನಮಸ್ತೆ ಮೇಡಮ್. ಪಾಲ್ತಾಡಿಂದ ವಿಶ್ವನಾಥ್ ಅವರು. ಹೌದು ಮೇಡಮ್. ಸರ್, ಫಸ್ಟ್ ಟೈಮ್ ಕಾಲ್ ಮಾಡ್ತಾ ಇರೋದಾ? ಅಲ್ಲ, ಏನಂತಲ್ಲ. ಓಕೆ, ಹಾಗಾದ್ರೆ ನಿಮ್ಮ ಮಂಗಳೂರು ಜ್ಯುವೆಲ್ಸ್ ಇಂದ ಒಂದು ಗಿಫ್ಟ್ ಸಿಕ್ಕಿರುತ್ತೆ. ಸಿಕ್ಕಿರ್ತದೆ. ಸಿಕ್ಕಿದ್ಯಾ? ಇಷ್ಟ ಆಯ್ತಾ? ಇಷ್ಟ ಇದೆ ಮೇಡಮ್. ಯಾರಿಗೆ ಕೊಟ್ರಿ ಅದನ್ನ? ಅದು ನನ್ನ ಅಕ್ಕನಲ್ಲಿಂಟು. ಯಾರಿಗೆ ಕೊಟ್ರಿ? ಅಕ್ಕನಲ್ಲಿಂಟು. ಅಕ್ಕನಲ್ಲಿ ಉಂಟಾ? ಈಗ ತಮ್ಮನಿಗೊಂದು ಗಿಫ್ಟಾ? ಹೌದು. ಓಕೆ, ಇವತ್ತಿನ ಚೈನ್ ನೋಡಿದ್ರಾ? ಏನ್ ಮೇಡಮ್? ಚೈನ್ ನೋಡಿದ್ರ? ಚೈನು ಟೈಮ್ ನೋಡಿದೆ ಮೇಡಮ್. ಅಕ್ಕನಿಗೆ ಗಿಫ್ಟ್ ಕೊಟ್ರಿ, ತಮ್ಮ ಚೈನೇ ತಗೊಳ್ಳೋದಾ? ಹೌದು. ಇಷ್ಟ ಆಯ್ತಾ ಡಿಸೈನು? ಇಷ್ಟ ಇದೆ ಮೇಡಮ್. ಸರ್ ನೋಡಿ, ಇವತ್ತು 13,740 ರೂಪಾಯಿ ಇದೆ ಪ್ರತಿ ಗ್ರಾಮಿಗೆ. ಜೊತೆಗೆ ಈ ಜ್ಯುವೆಲ್ರಿಯನ್ನ ನೋಡಿ, ಸ್ವಲ್ಪ ಉದ್ದ ಇದೆ, ದಪ್ಪ ಇದೆ, ಒಳ್ಳೆ ಡಿಸೈನ್ ಇದೆ. ಓಕೆನಾ? ಗೆಸ್ ಮಾಡೋದಾ ಪ್ರೈಸ್ ಎಷ್ಟು ಅಂತ? 3,65,000. 3,65,000 ಇರ್ಬೋದು ಅಂತನಾ? ಓಕೆ, ಅಷ್ಟಿದ್ರೆ ಖಂಡಿತ ತಗೊಳ್ತೀರಿ ನೀವಲ್ವಾ? ಹೌದು. ಓಕೆ ಸರ್, ನೋಡೋಣ ಕಾರ್ಯಕ್ರಮದ ಕೊನೆಯಲ್ಲಿ ಇದರ ಬೆಲೆ ಎಷ್ಟು ಅಂತ ಅನೌನ್ಸ್ ಮಾಡ್ತೀವಿ. ಮಂಗಳೂರು ಜ್ಯುವೆಲ್ಸ್ಗೆ ಹೋಗಿ ನಿಮ್ಗೆ ಚಿನ್ನ ತಗೊಳ್ಬೇಕು ಅಂತ ಇದ್ರೂ ಕೂಡ ನೀವು ಇಲ್ಲಿ ಕಾಲ್ ಮಾಡಿದ್ದು ಅಥವಾ ನಮ್ಮ ವೀಕ್ಷಕ ಬಾಂಧವರಾಗಿದ್ರೆ ನಿಮ್ಗೆ ಇನ್ನೂ ಸ್ಪೆಷಲ್ ಡಿಸ್ಕೌಂಟನ್ನು ಅಲ್ಲಿ ಕೊಡ್ತಾರೆ. ಓಕೆನಾ? ಓಕೆ ಮೇಡಮ್. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಕಾಲ್ ಮಾಡಿದ್ದಕ್ಕಾಗಿ. ಎಸ್, ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ, ಯಾರು ಅಂತ ನೋಡೋಣ. ಹೆಲೋ ಹೆಲೋ, ಬೆಳ್ತಂಗಡಿಯಿಂದ ಜಯ ಅವ್ರು ಕಾಲ್ ಮಾಡಿದ್ದಾರೆ. ಮೇಡಮ್ ನಮಸ್ತೆ. ಹಲೋ, ನಮಸ್ತೆ. ಫುಲ್ ಟಿವಿ ನೋಡ್ತಾ ಇದ್ದೀರಿ ಅಲ್ವಾ? ಇಲ್ಲ. ಇಲ್ಲ, ಆಯ್ತು ಹೇಳಿ. ಮತ್ತೇನ್ ಮಾಡ್ತಿದ್ರಿ? ತಿಂಡಿ ತಿಂತಾ ಇದ್ರಾ? ನಾನು ಸ್ಕೂಲಿಂದ ಬಂದದಷ್ಟೇ. ಅಯ್ಯೋ, ಇದ್ಯಾರು ಚಿನ್ನು ಮಾರಿ? ಜಯ ಅವ್ರ ಮಗಳ? ಗಯನ್. ಹಾ. ಹೌದಾ, ಏನ್ ಹೆಸರು? ಗಯನ್. ಏನು? ಗಯನ್. ಅಯ್ಯೋಯ್ಯೋ, ನಂಗೆ ಹೇಳಲಿಕ್ಕೆ ಬರಲ್ಲ ಹೆಸರು. ಏನದು? ಗಯನ್. ಜಯಂತ? ಹಾ. ಓಕೆ. GAYAN. ಏನು? GAYAN, ಗಯನ್. ಓ, ಗಯಂತ್, ಹೊಸ ಹೆಸರು ಇಟ್ಕೊಂಡ್ಬಿಟ್ಟಿದ್ದೀರಿ. ಓಕೆ, ಚಿನ್ನದ ಸರ ನೋಡಿದ್ರಾ? ಹಾ. ಇಷ್ಟ ಆಯ್ತಾ? ಹಾ. ಓಕೆ, ಅಮ್ಮ ಹೇಳಿದ್ರಾ ನೀನೇ ಕಾಲ್ ಮಾಡು ನೋಡೋಣ ಲಕ್ ಹೇಗಿದೆ ಅಂತ? ಹಾ. ಓಕೆ, ಈಗ ನೋಡೋದ ನಿಮ್ಮ ಲಕ್ ಹೇಗಿದೆ ಅಂತ? ಎಷ್ಟು ಹೇಳಿದ್ರು ಅಮ್ಮ? ಎಷ್ಟು ಹೇಳಿದ್ರು ಇದಕ್ಕೆ ರೇಟು? 4,60,000. 4,60,000? 60,000. 4,60,000ನಾ? ಹಾ. ಪಕ್ಕ ಅಲ್ವಾ? ಹಾ. ಓಕೆ, ಲಾಕ್ ಮಾಡೋಣ, ನೋಡೋಣ. ಕಾರ್ಯಕ್ರಮದ ಕೊನೆಯಲ್ಲಿ ಹೇಳ್ತೀವಿ ಓಕೆನಾ ಎಷ್ಟು ರೇಟ್ ಅಂತ? ಹಾ. ಓಕೆನಾ? ಓಕೆ. ಓಕೆ, ನಿಮ್ಮ ಸ್ಕೂಲ್ ಅವ್ರಿಗೆಲ್ಲ ಹೇಳಿ ಆಯ್ತಾ. ಶುಕ್ರವಾರ ಸಂಜೆ 6:30ಕ್ಕೆ ಈ ಕಾರ್ಯಕ್ರಮ ನೇರ ಪ್ರಸಾರ ಆಗತ್ತೆ. ಆಯ್ತು. ಕಾಲ್ ಮಾಡಿ ಆಯ್ತಾ? ಆಯ್ತು. ಓಕೆ, ಥ್ಯಾಂಕ್ ಯು ಗಯಂತ್ ಅವರೇ. ಎಸ್, ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ, ಮಾತಾಡಿಸ್ತೀನಿ. ಹೆಲೋ, ದಿವ್ಯಾ ಅವ್ರು ಪುತ್ತೂರಿಂದ ಕರೆ ಮಾಡಿದ್ದಾರೆ. ದಿವ್ಯಾ ಅವರೇ ನಮಸ್ತೆ. ನಮಸ್ತೆ. ಓಕೆ, ತಿಂಡಿ ತಿಂದ್ರಾ? ಹಾ, ತಿಂದೆ. ಎಲ್ಲಿ ಪುತ್ತೂರಿಂದ? ಆ? ಪುತ್ತೂರಿಂದ ಎಲ್ಲಿ? ಪುತ್ತೂರಲ್ಲಿ
ಕೇಪುಳು ಪುತ್ತೂರು. ಕೇಪುಳಿಂದನಾ? ಕಾರ್ಯಕ್ರಮ ನೋಡ್ತೀರಾ? ಫಸ್ಟ್ ಟೈಮ್ ಅಲ್ವಾ ಕಾಲ್ ಮಾಡಿದ್ ನೀವು? ಅಲ್ಲ ಆ. ತುಂಬಾ ಸಲ ನೋಡಿದ್ದೇನೆ. ತುಂಬಾ ಸಲ ಮಾಡಿದೀರಾ? ಓಕೆ. ತುಂಬಾ ದಿವ್ಯಗಳಿದಾರಲ್ಲ, ಹಾಗಾಗಿ ಗೊತ್ತಾಗ್ಲಿಲ್ಲ ಇದು ಪುತ್ತೂರಿನ ದಿವ್ಯ ಯಾರು ಅಂತ. ಈ ಕೇಪುಳಿನ ದಿವ್ಯ ಅಂದ್ರೆ ಗೊತ್ತಾಗುತ್ತೆ. ಓಕೆನಾ? ಓಕೆ. ನೋಡಿದ್ರ ಚೈನು? ನೋಡಿದ್ದೇನೆ. ಓಕೆ. ಎಷ್ಟಿರ್ಬೋದು ಬೆಲೆ? 1,70,000 ಇರ್ಬೋದು. 1,70,000ನಾ? ಓಕೆ. ಹಾಗಾದ್ರೆ ನೀವು ಮೊದಲು ಕಾಲ್ ಮಾಡಿದೀರಾ ಅಂತಂದ್ರೆ ಮಂಗಳೂರು ಜುವೆಲ್ಸ್ಗೆ ವಿಸಿಟ್ ಮಾಡಿರ್ತೀರಲ್ವಾ? ಹೌದು, ಮಾಡಿದ್ದೇನೆ. ಗಿಫ್ಟ್ ತಗೊಂಡ್ರಾ? ಗಿಫ್ಟ್ ತಗೊಂಡಿದ್ದೇನೆ. ಇಷ್ಟ ಆಯ್ತಾ ಮಂಗಳೂರು ಜುವೆಲ್ಸ್ ಹೋಗಿ? ಇಷ್ಟ ಆಯ್ತು. ಇಷ್ಟ ಆಯ್ತಾ? ಖುಷಿ ಆಯ್ತಾ? ಇನ್ನ ಚಿನ್ನ ತಗೊಂಡ್ರಾ ಹೇಗೆ? ಇಲ್ಲ ಸ್ಕೀಮು ಸ್ಕೀಮ್ ಎಲ್ಲ ನೋಡಿಲ್ಲ, ನೋಡ್ಬೇಕಷ್ಟೇ ಇನ್ನು. ಓಕೆ. ಖಂಡಿತವಾಗ್ಲೂ ನೋಡಿ ಮೇಡಮ್. ಇಷ್ಟ ಆಯ್ತಾ ನಿಮ್ಗೆ ಅಲ್ಲಿ ಇದೆಲ್ಲ? ಇಷ್ಟ ಆಯ್ತಾ? ಓಕೆ ಓಕೆ ಓಕೆ. ಮಾಡೋ ಪ್ಲಾನ್ ಇದ್ರೆ ಖಂಡಿತವಾಗ್ಲೂ ಮಾಡಿ. ಮಂಗಳೂರು ಜುವೆಲ್ಸ್ ಅವ್ರು ನಮ್ಮ ಕಾಲರಿಗೆ ಕೂಡ ಒಂದು ವಿಶೇಷವಾದ ರಿಯಾಯಿತಿಯನ್ನ ಕೊಡ್ತಾರೆ ಅಲ್ಲಿ. ಓಕೆನಾ? ಥ್ಯಾಂಕ್ ಯು ಮೇಡಮ್ ಕಾಲ್ ಮಾಡಿದ್ದಕ್ಕಾಗಿ. ಓಕೆ. ನೆಕ್ಸ್ಟ್ ಕಾಲರ್ ವೇಟ್ ಮಾಡ್ತಾ ಇದ್ದಾರೆ. ಹೆಲೋ. ಕಂಟಿನ್ಯೂಸ್ ಆಗಿ ಕರೆಗಳು ಬರ್ತಾ ಇದೆ, ಮಾತಾಡ್ತಾ ಇದ್ರು ಕೂಡ ಎಂಗೇಜ್ ಕೇಳ್ತಾ ಇದೆ. ಎಸ್, ಕಾಲರ್ ಅನ್ನ ವೇಟ್ ಮಾಡ್ಸೋದ್ ಬೇಡ. ಹೆಲೋ. ಅಯ್ಯೋ, ಎಲ್ಲ ಮಕ್ಕಳೇ ಕಾಲ್ ಮಾಡ್ತಿದ್ದಾರೆ. ಯಾರಿದು? ಯಾರಿದು? ಹೆಲೋ. ಯಾರು? ಒಪ್ಪ. ಯಾರು? ಹೌದಾ? ನಿಲ್ಲಕ್ಕೆ ಸ್ವಲ್ಪ ರಿಕ್ವೆಸ್ಟ್ ಮಾಡಿ. ಸ್ವಲ್ಪ ರಿಕ್ವೆಸ್ಟ್ ಮಾಡಿ ಅಪ್ಪ. ಎಷ್ಟು ಹೇಳಿ? 2,85,000. ಓಕೆ. ಜೋರ್ ಮಳೆ ನಡುವೆ ವಂದನವ್ರು ಕಾಲ್ ಮಾಡಿ ಹೇಳ್ತಾ ಇದ್ರೆ ಈ ಚೈನ್ ನ ರೇಟ್ 2,85,000 ಅಂತ. ಓಕೆನಾ? ಓಕೆ. ಥ್ಯಾಂಕ್ ಯು ಅಪ್ಪ. ಮಳೆಗೆ ಒಳಗೋಗಿ. ಓಕೆನಾ? ನಿಮಗಿಂತ ಜಾಸ್ತಿ ನಿಮ್ಮ ಮಳೆ ಸೌಂಡೇ ಕೇಳಿಸ್ತಿದೆ. ಹೌದು, ನಾಳೆ ಶಾಲೆಗೆ ರಜೆ ಉಂಟು. ಓಕೆ. ಬಾಯ್ ಬಾಯ್. ನೆಕ್ಸ್ಟ್ ಟೈಮ್ ಕಾಲ್ ಮಾಡಿ. ಓಕೆನಾ? ಓಕೆ. ಇದು DCL ಹೇಳ್ದಾಗ ಆಯ್ತು. DC ಅವರೇ ಜೋರ್ ಮಳೆ ಉಂಟು. ಓಕೆ. ಥ್ಯಾಂಕ್ ಯು ವಂದನ್ ಅವರೇ ಕಾಲ್ ಮಾಡಿದ್ದಕ್ಕಾಗಿ. ಓಕೆನಾ? ಥ್ಯಾಂಕ್ ಯು ನಿಮಗೆ ಕಾಲ್ ಮಾಡಿದ್ದಕ್ಕೆ. ಹೆಲೋ ವಂದನ್ ಅವರೇ, ನೀವು ಕೇಳ್ತಾ ಇಲ್ಲ ಅಂದ್ರೆ ಪರವಾಗಿಲ್ಲ, ನೀವು ನೋಡಿ, ನಿಮ್ಗೆ ಲೈವ್ ಅನ್ನ ನೋಡಿ, ಅಲ್ಲಿ ಗೊತ್ತಾಗುತ್ತೆ. ನೀವು ಫಸ್ಟ್ ಟೈಮ್ ಕಾಲ್ ಮಾಡಿದ್ರೆ ನಿಮಗೆ ಮಂಗಳೂರು ಜುವೆಲ್ಸ್ ಕಡೆಯಿಂದ ಒಂದು ಸ್ಪೆಷಲ್ ಗಿಫ್ಟ್ ಕೊಡ್ತಾರೆ. ಮಂಗಳೂರು ಜುವೆಲ್ಸ್ಗೆ ವಿಸಿಟ್ ಮಾಡಿ ನಿಮ್ಮ ಗಿಫ್ಟ್ ಅನ್ನ ತಗೊಳ್ಳಿ. ಇದರ ನಿಖರವಾದ ಬೆಲೆ ಎಷ್ಟು ಅಂತ ನಾವು ಕಾರ್ಯಕ್ರಮದ ಕೊನೆಯಲ್ಲಿ ಅನೌನ್ಸ್ ಮಾಡ್ತೀವಿ. ಓಕೆನಾ? ನೀವು ನಿಖರವಾದ ಬೆಲೆನ ಹೇಳಲಿಲ್ಲ ಅಂತಂದ್ರೂ ಕೂಡ ನಿಮಗೆ ಮಂಗಳೂರು ಜುವೆಲ್ಸ್ ಅವರು ಕಾಲ್ ಮಾಡಿದ್ದಕ್ಕಾಗಿ ಒಂದು ಸ್ಪೆಷಲ್ ಗಿಫ್ಟ್ ಅನ್ನ ಕೊಡ್ತಾರೆ ವಂದನ್ ಅವರೇ. ಓಕೆ. ನೆಕ್ಸ್ಟ್ ಟೈಮ್ ಮಳೆ ಕಡಿಮೆ ಆದ ಕೂಡಲೇ ಕಾಲ್ ಮಾಡಿ. ಓಕೆ. ಎಸ್. ನೆಕ್ಸ್ಟ್ ಕಾಲರ್ ಯಾರು? ಹೆಲೋ. ಹಲೋ, ನಮಸ್ತೆ. ದಿವ್ಯಾ ಅವ್ರು ಮಾಡಾವಿಂದ. ಮೇಡಮ್, ಮಳೆ ಇದೆಯಾ? ಹೌದು, ಜೋರ್ ಮಳೆ ಇದೆ. ಜೋರ್ ಮಳೆ ಇದೆ, ಆದ್ರೂ ಕಾಲ್ ಮಾಡಿದಿರಿ. ಓಕೆ ಓಕೆ. ಮಂಗಳೂರು ಜುವೆಲ್ಸ್ಗೆ ವಿಸಿಟ್ ಮಾಡಿದೀರಾ? ಇಲ್ಲ ಮೇಡಮ್. ಮಾಡುದಿಲ್ವಾ? ಇಲ್ಲ ಮೇಡಮ್, ಮಾಡ್ಲಿಲ್ಲ. ಫಸ್ಟ್ ಟೈಮ್ ಕಾಲ್ ಮಾಡಿದ್ದು. ಫಸ್ಟ್ ಟೈಮ್ ಕಾಲ್ ಮಾಡಿದ್ದಾ? ಓಕೆ. ಫಸ್ಟ್ ಟೈಮ್ ಕಾಲ್ ಮಾಡಿದ್ರೆ ನೀವು ಹೋಗ್ಲೇಬೇಕು. ಮಂಗಳೂರು ಜುವೆಲ್ಸ್ ಅವರು ನೀವು ಕಾಲ್ ಮಾಡಿದ ಪ್ರತಿಯೊಬ್ಬರಿಗೂ ಕೂಡ ಒಂದು ಗಿಫ್ಟ್ ಕೊಡ್ತಾರೆ. ಓಕೆನಾ? ಆಯ್ತು ಮೇಡಮ್. ಕಾರ್ಯಕ್ರಮ ನೋಡಿದ್ರಾ? ಮೊದ್ಲಿಗೆ ನೋಡಿದ್ರಾ? ಇವತ್ತು 11ನೇ ಎಪಿಸೋಡ್ ಅಲ್ಲಿ ಇದೀವಿ ನಾವು. ಇವತ್ತಿನ ಚೈನ್ ನೋಡಿದ್ರಾ? ನೋಡಿದೆ ಮೇಡಮ್. ನೋಡಿದ್ರೆ ಇಷ್ಟ ಆಯ್ತಾ? ತುಂಬಾ ಇಷ್ಟ ಆಯ್ತು. ಎಷ್ಟಿರ್ಬೋದು ಇದ್ರ ಬೆಲೆ? 4,20,000. 4,20,000? 4,20,000ನಾ? ಹೌದು ಮೇಡಮ್. ಓಕೆ. ದಿವ್ಯಾ ಅವರು ಮಾಡಾವಿಂದ ಕರೆ ಮಾಡಿ ಹೇಳ್ತಾ ಇದ್ದಾರೆ ಈ ಒಂದು ಚೈನ್ ನ ಬೆಲೆ 4,20,000 ಇರಬಹುದು ಅಂತ. ಎಸ್, ನೋಡೋಣ ಮೇಡಮ್. ನಮಗೂ ಗೊತ್ತಿಲ್ಲ. ಕಾರ್ಯಕ್ರಮದ ಕೊನೆಯಲ್ಲಿ ಇದರ ನಿಖರವಾದ ಬೆಲೆನ ಅನೌನ್ಸ್ ಮಾಡ್ತೀವಿ. ಓಕೆನಾ? ಓಕೆ. ಒಂದ್ ವೇಳೆ ನೀವು ನಿಜವಾದ ಬೆಲೆ ಹೇಳಿಲ್ಲ ಅಂತಂದ್ರೂ ಬೇಜಾರಾಗಬೇಡಿ. ನೀವು ಕಾಲ್ ಮಾಡಿದವರಿಗೆ ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಮಂಗಳೂರು ಜುವೆಲ್ಸ್ ಅವರು ಒಂದು ಗಿಫ್ಟ್ ಕೊಡ್ತಾರೆ. ಮಂಗಳೂರು ಜುವೆಲ್ಸ್ಗೆ ಮಿಸ್ ಮಾಡದೆ ವಿಸಿಟ್ ಮಾಡಿ ನಿಮ್ಮ ಗಿಫ್ಟ್ ಅನ್ನ ತಗೊಳ್ಳಿ. ಓಕೆನಾ? ಎಸ್. ಥ್ಯಾಂಕ್ ಯು ಸೋ ಮಚ್. ಎಸ್. ನೆಕ್ಸ್ಟ್ ಕಾಲರ್. ಹೆಲೋ. ಹೆಲೋ. ವಸುಧಾ ಅವರು ಬೆಳ್ತಂಗಡಿಯಿಂದ ಲಾಸ್ಟ್ ಟೈಮ್ ಕೂಡ ಕಾಲ್ ಮಾಡಿದ್ರು. ಮೇಡಮ್ ನಮಸ್ತೆ. ನಮಸ್ತೆ. ಎಸ್. ಕಾಲ್ ಸಿಕ್ಲಿಲ್ಲ ಅನ್ಸುತ್ತೆ, ತುಂಬಾ ಟ್ರೈ ಮಾಡಿದ್ರಾ? ಇಲ್ಲ, ನಾನು ಈಗ 1-2 ಸಲ ಮಾಡಿದೆ ಅಷ್ಟೇ. ಹೌದಾ? ಓಕೆ. ತುಂಬಾ ಕೂಲ್ ಆಗಿ ಹೇಳ್ತಾ ಇದ್ರಿ, ಖುಷಿ ಆಯ್ತು. ಎಸ್ ಮೇಡಮ್, ಇವತ್ತಿನ ಚೈನ್ ನೋಡಿದ್ರಾ? ನೋಡಿದೆ.
ಮಂಗಳೂರು ಜುವೆಲ್ಸ್ ಇಂದ ನಿಮ್ಗೆ ಲಾಸ್ಟ್ ಟೈಮ್ ಕೂಡ ಒಂದು ಗಿಫ್ಟ್ ಸಿಗೋದಿತ್ತು, ಸಿಕ್ಕಿದ್ಯಾ? ಲಾಸ್ಟ್ ಟೈಮ್ ಹೆಲೋ, ಲಾಸ್ಟ್ ಟೈಮ್ ಕಾಲ್ ಮಾಡಿದ್ದಕ್ಕಾಗಿ ನಿಮ್ಗೆ ಮಂಗಳೂರು ಜುವೆಲ್ಸ್ ಅವರು ಒಂದು ಗಿಫ್ಟ್ ಅನ್ನ ಕೊಡ್ತಾರೆ, ತಗೊಂಡ್ರಾ? ಇಲ್ಲ ತಗೊಳ್ಳಿಲ್ಲ. ಓಕೆ, ಒಟ್ಟೊಟ್ಟಿಗೆ ತಗೊಳ್ತೀರಾ? ಓಕೆ, ಎಷ್ಟಿದೆ ಈ ಚೈನ್ ನ ಬೆಲೆ? ಇವತ್ತಿದು ಒಂದು 3,83,000. 3,83,000 ಹೌದು. ಓಕೆ, ವಸುಧಾ ಅವ್ರು ಕಾಲ್ ಮಾಡಿ ಹೇಳ್ತಾ ಇದ್ದಾರೆ 3,83,000 ಅಂತ. ನೋಡೋಣ ಮೇಡಮ್, ಕಾರ್ಯಕ್ರಮ ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಮುಗಿಯುತ್ತೆ, ಗೊತ್ತಾಗುತ್ತೆ ನಿಮ್ಗೆ ನಿಖರವಾದ ಬೆಲೆ. ಓಕೆನಾ? ಹಲೋ. ಎಸ್, ಹೆಲೋ. ಎಸ್ ಮೇಡಮ್. ಓಕೆ. ಥ್ಯಾಂಕ್ ಯು ಸೋ ಮಚ್. ಮಳೆ ಗೊತ್ತಿದೆ, ಮಳೆ ಜೋರಾಗಿ ಬರ್ತಾ ಇದೆ ಎಲ್ಲ ಕಡೆ. ಮಳೆ ನಡುವೆ ಕೂಡ ನಮ್ಮ ವೀಕ್ಷಕ ಬಂಧುರು ಕರೆಯನ್ನ ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ನೀವು ತೋರಿಸ್ತಾ ಇರುವಂತಹ ಈ ಪ್ರೋತ್ಸಾಹವೇ ಈ ಕಾರ್ಯಕ್ರಮದ ಯಶಸ್ವಿಗೆ ಕಾರಣ. ಕರೆ ಮಾಡಿದಂತ ಮತ್ತು ಪ್ರತಿಯೊಬ್ಬರಿಗೂ ಕೂಡ ನಾವು ಧನ್ಯವಾದಗಳನ್ನ ಪ್ರತಿ ಸಲ ಹೇಳ್ತಾ ಇದ್ದೀವಿ, ಈಗಲೂ ಹೇಳಲೇಬೇಕು. ಯಾಕಂದ್ರೆ ನಮ್ಗೆ ಗೊತ್ತಾಗ್ತಾ ಇದೆ ಹೊರಗಡೆ ಎಷ್ಟು ಜೋರಾಗಿ ಮಳೆ ಸುರಿತಾ ಇದೆ ಅಂತ. ಅದರ ನಡುವೆ ಕೂಡ ಕರೆ ಮಾಡೋದು ಅಂತಂದ್ರೆ, ಕರೆ ಕನೆಕ್ಟ್ ಆಗಬೇಕು ಅಂತಂದ್ರೆ ಒಂದೆರಡು ಸಲ ಆದರೆ ಕನೆಕ್ಟ್ ಆಗೋದಿಲ್ಲ. ತುಂಬ ಸಲ ಟ್ರೈ ಮಾಡ್ತಾ ಇರ್ತೀರಿ. ಆ ಒಂದು 3/4 ಗಂಟೆಗಿಂತಲೂ ಜಾಸ್ತಿ ಏನೇ ಕಾರ್ಯಕ್ರಮ ನಡೆಯುತ್ತೋ ನೀವು ಕಂಟಿನ್ಯೂಸ್ ಆಗಿ ಕರೆಯನ್ನ ಟ್ರೈ ಮಾಡ್ತಾ ಇರ್ತೀರಿ. ಎಸ್, ಕರೆ ಮಾಡಿದಂಥ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಅಂತ ಹೇಳ್ತಾ, ಕರೆ ಸಿಗ್ಲಿಲ್ಲ ಅಂತಂದ್ರೂ ಬೇಜಾರಾಗಬೇಡಿ. ಮಂಗಳೂರು ಜುವೆಲ್ಸ್ಗೆ ವಿಸಿಟ್ ಮಾಡಿದ್ರು ಕೂಡ ನಿಮಗೆ ಅದೃಷ್ಟ ಪರೀಕ್ಷೆಗೆ ಒಂದು ಒಳ್ಳೆ ಅವಕಾಶ ಅಲ್ಲಿ ಕಾಯ್ತಾ ಇದೆ. ಸೊ ಇಲ್ಲಿ ಕರೆ ಸಿಕ್ಕಿಲ್ಲ ಅಂತಂದ್ರೆ ಅಲ್ಲಿಗೆ ಡೈರೆಕ್ಟ್ ಆಗಿ ವಿಸಿಟ್ ಮಾಡಿ, ಅಲ್ಲೂ ಕೂಡ ನಿಮ್ಮ ಅದೃಷ್ಟ ಪರೀಕ್ಷೆಯನ್ನ ಮಾಡ್ಕೊಳ್ಳಿ. ಎಸ್, ನೆಕ್ಸ್ಟ್ ಕಾಲರ್. ಹೆಲೋ. ಹಲೋ ಸರ್ ನಮಸ್ತೆ. ನಮಸ್ತೆ. ಉಮಾಪ್ರಸಾದ್ ಅವರು ಸವಣೂರಿಂದ. ಉಮಾಪ್ರಸಾದ್ ರೈ ಸವಣೂರಿಂದ. ಎಸ್ ಸರ್, ಇವತ್ತಿನ ಚೈನ್ ನೋಡಿದ್ರಾ? ಹೌದು, ನೋಡಿದೆ ಮೇಡಮ್. ನೋಡಿದಿರಾ? ಡಿಸೈನ್ ನೋಡಿದ್ರಾ? ನೋಡಿದೆ ಸರ್. ಇವತ್ತಿನ ರೇಟು 13,740 ರೂಪಾಯಿ ಇದೆ ಗ್ರಾಮಿಗೆ. ಹೌದು. ಓಕೆನಾ? ಇದು ಸ್ವಲ್ಪ ಹೆವಿಯಾಗಿ ಕಾಣಿಸ್ತಾ ಇದೆ, ದಪ್ಪ ಇದೆ ಚೈನ್, ಸ್ವಲ್ಪ ಉದ್ದ ಇದೆ, ಡಿಸೈನ್ ಕೂಡ ತುಂಬಾ ಚೆನ್ನಾಗಿದೆ. ಸೊ ನಮ್ಮ ಮಹಿಳೆಯರಿಗೂ ಕೂಡ ಯೂಸ್ ಮಾಡಬಹುದು, ಪುರುಷರಿಗೆ ಕೂಡ ಯೂಸ್ ಮಾಡಬಹುದು. ಹೆಲೋ. ಹೌದು ನೋಡ್ಬೋದು. ಹೌದು. ಎಸ್ 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 ಸರ್, ಇದ್ರ ಬೆಲೆ ಹೇಳುದಾ? 4,28,000. 4,28,000. ಎಸ್, ಉಮಾಪ್ರಸಾದ್ ಅವರು ಸವಣೂರಿಂದ ಕರೆ ಮಾಡಿ ಹೇಳ್ತಾ ಇದ್ದಾರೆ 4,28,000 ಅಂತ. ಹೌದು ಸರ್, ನಮಗೂ ಗೊತ್ತಿಲ್ಲ ಎಷ್ಟಿದ್ರೆ ಬೆಲೆ ಅಂತ. ಕಾರ್ಯಕ್ರಮದ ಕೊನೆಯಲ್ಲಿ ಇದ್ರೆ ನಿಖರವಾದ ಬೆಲೆಯನ್ನ ಹೇಳ್ತೀವಿ. ಆದ್ರೂ ಕೂಡ ನೀವು ಕರೆ ಮಾಡಿದ್ದಕ್ಕಾಗಿ ನಿಮಗೆ ಮಂಗಳೂರು ಜುವೆಲ್ಸ್ ಅವರು ಒಂದು ಸ್ಪೆಷಲ್ ಗಿಫ್ಟ್ ಅನ್ನ ಕೊಡ್ತಾರೆ. ಮಂಗಳೂರು ಜುವೆಲ್ಸ್ಗೆ ವಿಸಿಟ್ ಮಾಡಿ ನಿಮ್ಮ ಗಿಫ್ಟ್ ಅನ್ನ ತಗೊಳ್ಳಿ ಸರ್. ಓಕೆನಾ? ಎಸ್, ಥ್ಯಾಂಕ್ ಯು ಸೋ ಮಚ್ ಸರ್ ಕಾಲ್ ಮಾಡಿದ್ದಕ್ಕಾಗಿ. ಎಸ್, ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಓಕೆ, ಬೇರೆಯವರು ಬೇರೆ ಒಂದು ಬೆಲೆಯನ್ನು ಗೆಸ್ ಮಾಡ್ತಾ ಇದ್ದಾರೆ. ಕಾರ್ಯಕ್ರಮ ಇನ್ನೇನು ಕೆಲವೇ ಕ್ಷಣಗಳಿಂದ ಮುಗಿಯುವ ಹಂತಕ್ಕೆ ಬರ್ತಾ ಇದೆ. ಎಷ್ಟೋ ಜನ ಕಾಲರ್ ವೇಟ್ ಮಾಡ್ತಾ ಇರ್ತಾರೆ. ಎಸ್, ನಮ್ಮ ನೆಕ್ಸ್ಟ್ ಕಾಲರ್ ಯಾರು ಅಂತ ನೋಡೋಣ. ಹಲೋ. ಅಮಿತಾ ಅವರು ಬೊಳುವಾರಿ. ಮೇಡಮ್ ನಮಸ್ತೆ. ನಮಸ್ತೆ. ಫಸ್ಟ್ ಟೈಮ್ ಕಾಲ್ ಮಾಡ್ತಾ ಇರೋದಾ? ಹೌದೌದು. ಓಕೆ ಮೇಡಮ್, ನೋಡಿದ್ರ ಕಾರ್ಯಕ್ರಮನ ಈ ಮೊದಲು? ಒಂದೆರಡು ಸಲ ನೋಡಿದ್ದೀನಿ ಅಷ್ಟೇ. ಓಕೆ, ಇವತ್ತು ಟ್ರೈ ಮಾಡಿದ್ರಿ, ಕಾಲ್ ಮಾಡೋಣ, ನಮ್ದೊಂದು ಅದೃಷ್ಟ ಪರೀಕ್ಷೆ ಮಾಡೋಣ ಅಂತ ಅಲ್ವಾ? ಹೌದೌದು. ಎಸ್, ಅಮಿತಾ ಅವರೇ, ಇವತ್ತಿನ ಚೈನ್ ಇಷ್ಟ ಆಯ್ತಾ? ನಿಮ್ಮ ಹಸ್ಬೆಂಡ್ಗೂ ನೀವು ಮ್ಯಾರಿಡ್ ಆಗಿದ್ರೆ? ಹೌದು, ಆಗಿದೆ. ಹೌದಾ? ಹಸ್ಬೆಂಡ್ಗೂ ಹಾಕ್ಬೋದು, ನಿಮ್ಗೂ ಹಾಕೋಬಹುದು. ಜೊತೆಗೆ ಇದಕ್ಕೆ ಚೆನ್ನಾಗಿರೋ ಪೆಂಡೆಂಟ್ ಕೂಡ ಇದೆಯಂತೆ. ನೀವು ಹಾಕೊಳ್ಳೋದಾದ್ರೆ ಇನ್ನೂ ಸ್ವಲ್ಪ ಗ್ರ್ಯಾಂಡ್ ಆಗಿ ಪೆಂಡೆಂಟ್ ಹಾಕೋಬಹುದು. ಸೊ ತಗೊಳ್ಳೋದ? ಹೇಳಿ ಮೇಡಮ್. ತಗೊಳ್ಳೋದಾ ಅಲ್ಲ ಬೆಲೆ ಗೆಸ್ ಮಾಡೋದಾ? ಗೆಸ್ ಮಾಡ್ತೇನೆ ಈಗ. ಓಕೆ, ಮಾಡಿ. 4.5 ಲಕ್ಷ. 4.5 ಲಕ್ಷನಾ? ಓಕೆ, ಹೇಳಿ ಹಸ್ಬೆಂಡಿಗೆ 4.5 ಆದ್ರೆ ತಗೊಳ್ಳೋಣ ಅಂತ. ಸರಿ ಮೇಡಮ್. ಓಕೆನಾ ಮೇಡಮ್? ನೋಡೋಣ, ಇದಕ್ಕಿಂತನೂ ಕಡಿಮೆ ಬಂದ್ರೆ ಬೇಗ ಹೋಗಿ ತಗೊಳ್ಳಿ. ಓಕೆನಾ? ಆಯ್ತಾಯ್ತು. ಓಕೆ ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಕಾಲ್ ಮಾಡಿದ್ದಕ್ಕಾಗಿ. ನೀವು ಫಸ್ಟ್ ಕಾಲರ್ ಆಗಿರೋದ್ರಿಂದ ನಾನು ನಿಮ್ಗೆ ಹೇಳ್ತಾ ಇರೋದು, ಕಾಲ್ ಮಾಡಿದ ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಮಂಗಳೂರು ಜುವೆಲ್ಸ್ ಅವರು ಒಂದು ಸ್ಪೆಷಲ್ ಗಿಫ್ಟ್ ಅನ್ನ ಕೊಡ್ತಾರೆ. ಜೊತೆಗೆ ಅದೃಷ್ಟವಂತರಿದ್ರೆ ಅವ್ರಿಗೆ ಇನ್ನೂ ಸ್ಪೆಷಲ್ ಗಿಫ್ಟ್ ಸಿಗುತ್ತೆ. ಸೊ ನೀವು ಕಾಲ್ ಮಾಡಿದ್ದೀರಾ, ಒಂದ್ ವೇಳೆ ನೀವು ಗೆಸ್ ಮಾಡಿರುವಂತ ಪ್ರೈಸ್ ಕರೆಕ್ಟ್ ಆಗ್ಲಿಲ್ಲ ಅಂತಂದ್ರೂ ಬೇಜಾರಾಗಬೇಡಿ, ನಿಮಗೂ ಒಂದು ಸ್ಪೆಷಲ್ ಗಿಫ್ಟ್ ಕಾಯ್ತಾ ಇರುತ್ತೆ ಮಂಗಳೂರು ಜುವೆಲ್ಸ್ ಇಂದ. ಮಿಸ್ ಮಾಡದೆ ಮಂಗಳೂರು ಜುವೆಲ್ಸ್ಗೆ ವಿಸಿಟ್ ಮಾಡಿ ನಿಮ್ಮ ಗಿಫ್ಟ್ ಅನ್ನ ತಗೊಳ್ಳಿ. ಓಕೆನಾ? ಎಸ್, ಥ್ಯಾಂಕ್ ಯು ಅಮಿತಾ ಅವರೇ. ಓಕೆ, ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ. ಹೆಲೋ, ಗೀತಾ ಅವರು ಪಂಜಳದಿಂದ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್. ಎಷ್ಟೊತ್ತಿಂದ ಟ್ರೈ ಮಾಡ್ತಾ ಇದ್ರಿ? ತುಂಬಾ ಟೈಮ್ ಮಾಡ್ತಾ ಇದ್ದೆ. ಹೌದಾ? ಮಳೆ ಇದೆಯಾ ಅಲ್ಲಿ? ಮಳೆ ಇದೆ ಮೇಡಮ್. ಹೌದಾ? ಓಕೆ, ಈ ಮಳೆ ನಡುವೆ ಕೂಡ ನೀವು ಆವಾಗಿಂದ ಟ್ರೈ ಮಾಡ್ತಾ ಇದ್ದೀರಿ ಅಂತಂದ್ರೆ ನಿಮ್ಮ ಒಂದು ಇಂಟ್ರೆಸ್ಟ್ ನಮ್ಗೆ ಗೊತ್ತಾಗುತ್ತೆ. ಓಕೆ, ಮಿಸ್ ಆಗೋದು ಬೇಡ, ಬೇಗ ಪ್ರೈಸ್ ಹೇಳೋಣ. ಓಕೆನಾ? ಸರಿ ಮೇಡಮ್. ಎಷ್ಟು?
5,80,000. 5,80,000. ಗೀತಾ ಅವ್ರ ಪಂಜಳದಿಂದ ಕರೆ ಮಾಡಿ ಹೇಳ್ತಾ ಇದ್ದಾರೆ ಈ ಒಂದು ಚಿನ್ನದ ಸರದ ಬೆಲೆ 5,80,000 ಅಂತ. ಮೇಡಮ್ ನೋಡೋಣ, ಇನ್ನೇನ್ ಸ್ವಲ್ಪ ಹೊತ್ತಲ್ಲೇ ಗೊತ್ತಾಗುತ್ತೆ ನಿಂದ್ರ ನಿಖರವಾದ ಬೆಲೆ ಎಷ್ಟು ಅಂತ. ಇಟ್ಸ್ ಓಕೆ, ಪರವಾಗಿಲ್ಲ. ನಿಮ್ಮ ಮೊದಲಿನ ಗಿಫ್ಟ್ ಎಲ್ಲ ತಗೊಂಡ್ರಾ? ಇಲ್ಲ ಮೇಡಮ್, ಬಂದಿಲ್ಲ ಅಲ್ಲಿಗೆ. ಅಲ್ಲ, ಫಸ್ಟ್ ಟೈಮ್ ಬಂದು ನಾನು ಗಿಫ್ಟ್ ಕೊಡ್ತಾರೆ ಅಂದ್ರೆ ಬೇಡ ಅಂತೀರಿ, ತಗೊಳಲ್ಲ ಅಂತೀರಿ, ಯಾಕೆ ಮೇಡಮ್? ಬೇಡವಾ? ನನಗೆ ಕೊಡ್ತೀರಾ? ಗಿಫ್ಟ್ ತಗೊಂಡ್ ಹೋಗ್ತೇವೆ ಮೇಡಮ್, ಒಮ್ಮೆಲೆ ಬಂದು ತಗೊಂಡ್ ಹೋಗ್ತೇವೆ ನಾವು. ಫುಲ್ ಆಯ್ತು ಬಿಡಿ. ಆಯ್ತಾ, ಬನ್ನಿ, ಫುಲ್ ಗಿಫ್ಟ್ ತಗೊಂಡು ಹೋಗಿ, ಜೊತೆಗೆ ಅಲ್ಲಿಂದ ಚಿನ್ನ ಕೂಡ ತಗೊಂಡು ಹೋಗಿ. ಒಳ್ಳೊಳ್ಳೆ ಸ್ಕೀಮ್ಗಳಿದೆ, ಸ್ಕೀಮ್ಗೂ ಕೂಡ ಜಾಯಿನ್ ಆಗ್ಬೋದು. ಜೊತೆಗೆ ಅಲ್ಲಿ ಕೂಡ ಒಂದು ಅದೃಷ್ಟ ಪರೀಕ್ಷೆ ಕಾಯ್ತಾ ಇದೆ ನಿಮ್ಗೆ. ಒಂದು ವಜ್ರದ ಮೂಗುತಿ ಬೇಕು ಅಂತಂದ್ರೆ ಅಲ್ಲೂ ಕೂಡ ನಿಮ್ಮ ಅದೃಷ್ಟ ಪರೀಕ್ಷೆ ಮಾಡಿ ಬನ್ನಿ, ಓಕೆನಾ? ಆಯ್ತು ಮೇಡಮ್, ನಾವು ಹಾಕಿದ್ದೇವೆ ಮೇಡಮ್ ಅಲ್ಲಿ ಬಂದು ಒಂದ್ಸರಿ. ಓ ಹೌದಾ, ಸೂಪರ್. ನೀವು ಹೇಳ್ಬೇಕಲ್ವಾ ನಮ್ಗೆ. ನೋಡಿ, ಓಕೆ, ನಿಮ್ಮ ಅದೃಷ್ಟ ಖುಲಾಯಿಸ್ಲಿ, ವಜ್ರದ ಮೂಗುತಿ ಸಿಗ್ಲಿ ನಿಮಗೆ, ಓಕೆನಾ? ಸರಿ ಮೇಡಮ್, ಆಯ್ತು. ಓಕೆ ಗೀತಾ ಅವರೇ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್. ನೆಕ್ಸ್ಟ್ ಕಾಲರ್. ಹೆಲೋ ಹೆಲೋ. ಎಸ್, ತುಂಬಾ ಜನ ಟ್ರೈ ಮಾಡ್ತಾ ಇರ್ತಾರೆ, ಎಂಗೇಜ್ ಬರ್ತಾ ಇದೆ. ನಮ್ಮ ಲಾಸ್ಟ್ ಕಾಲರ್ ಯಾರು ಅಂತ ನೋಡುವಂತ ಸಮಯ ಆಗಿದೆ ಕಾರ್ಯಕ್ರಮ. ಹೆಲೋ, ನಮಸ್ತೆ. ಬೆಂಗಳೂರಿಂದ ಸಮನ್ವಿ ಹೆಗ್ಡೆ ಅವರು. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್. ಓಕೆ, ಬೆಂಗಳೂರು. ಓಕೆ ಮೇಡಮ್, ನಮಸ್ತೆ. ಫಸ್ಟ್ ಟೈಮ್ ಕಾಲ್ ಮಾಡ್ತಾ ಇರೋದಾ? ಫಸ್ಟ್ ಟೈಮ್ ಕಾಲ್ ಮಾಡ್ತಾ ಇರೋದಾ? ಅಲ್ಲ, ಕಾಲ್ ಟ್ರೈ ಮಾಡ್ತಾ ಇದ್ದೆ, ಇವತ್ತು ಸಿಕ್ಕಿದೆ ನಂಗೆ. ಓ ಸೂಪರ್ ಮ್ಯಾಮ್. ಆದ್ರೂ ನೀವು ಟ್ರೈ ಮಾಡಿದಿರಿ, ಕಾಲ್ ಸಿಗ್ಲಿಲ್ಲ ಅಂತಂದ್ರೂ ಬೇಜಾರಾಗ್ಲಿಲ್ಲ, ಮತ್ತೆ ಟ್ರೈ ಮಾಡಿದಿರಿ. 11ನೇ ಎಪಿಸೋಡ್ ಅಲ್ಲಿ ನಿಮ್ಮಲ್ಲಿ ಮಾತಾಡೋಗಾಯ್ತಲ್ವಾ? ಹೌದು ಮೇಡಮ್. ಮೇಡಮ್ ಗೊತ್ತಾ ನಿಮ್ಗೆ, ಮಂಗಳೂರು ಜುವೆಲ್ಸ್ 31 ವರ್ಷದಿಂದ ಇಲ್ಲ, ಹಿಂಗೆ ಮಾಡಿದ್ದೆ ಕಾರ್ಯಕ್ರಮ ಆಗೋದಿತ್ತು. ಹಾ ಯಾರೋ ರಿಸೀವ್ ಮಾಡಿದ್ರು, ಅವಾಗ್ಲೇ ನಂಗೆ ಪರಿಚಯ ಆಗಿರೋದು ಮಂಗಳೂರು ಜುವೆಲ್ಸ್ ಇದೆ ಅಂತ. ಓಕೆ, ಬೆಂಗಳೂರಲ್ಲಿ ಕೂಡ ಅಷ್ಟು ಒಳ್ಳೆ ಸರ್ವಿಸ್ ಅನ್ನ ಕೊಡ್ತಾ ಇದ್ದಾರೆ. ನೀವು ಏನು ಪುತ್ತೂರಿಗೆ ಬರಬೇಕು ಅಂತ ಏನು ಬೇಜಾರಾಗಬೇಡಿ, ಬೆಂಗಳೂರಲ್ಲಿ ಇರುವಂತಹ ಮಂಗಳೂರು ಜುವೆಲ್ಸ್ಗೆ ವಿಸಿಟ್ ಮಾಡಿ ಮ್ಯಾಮ್. ಇವತ್ತಿನ ಚಿನ್ನದ ಸರ ಇಷ್ಟ ಆಯ್ತಾ? ಇಷ್ಟ ಆಯ್ತು ಮೇಡಮ್. ಎಷ್ಟಿರ್ಬೋದು ಮೇಡಮ್ ಇದರ ರೇಟ್? ಒಂದು 3,26,000. 3,26,000ನಾ? ಓಕೆ, ನೋಡೋಣ ಮ್ಯಾಮ್ ಎಷ್ಟಿರ್ಬೋದು ಅಂತ. ನೀವೇ ಲಾಸ್ಟ್ ಕಾಲರ್ ಇದ್ದೀರಿ, ಇನ್ನು ಕೆಲವೇ ಕ್ಷಣಗಳಲ್ಲಿ ಅನೌನ್ಸ್ ಮಾಡ್ತೀವಿ ಇದರ ನಿಜವಾದ ಬೆಲೆ ಎಷ್ಟು ಅಂತ. ಓಕೆನಾ ಮೇಡಮ್? ಮಿಸ್ ಮಾಡದೆ ಮಂಗಳೂರು ಜುವೆಲ್ಸ್ಗೆ ವಿಸಿಟ್ ಮಾಡಿ. ಅತ್ಯದ್ಭುತವಾದಂತಹ ವಿನ್ಯಾಸ ಇರುವಂತಹ ಆಭರಣಗಳಿವೆ, ಜೊತೆಗೆ ಲೈಟ್ ವೇಟ್ ಜ್ಯುವೆಲ್ರಿಗೆ ಕೂಡ ಇದು ತುಂಬಾ ಫೇಮಸ್ಸು. ಹಾಗೆ ಅದ್ಭುತವಾದಂತಹ ಸ್ಕೀಮ್ಗಳು ಕೂಡ ನಿಮ್ಗೋಸ್ಕರ ಕಾಯ್ತಾ ಇದೆ. ಅಷ್ಟೇ ಅಲ್ಲದೆ ಮಾನ್ಸೂನ್ ಅಲ್ಲಿ ಒಳ್ಳೊಳ್ಳೆ ಆಫರ್ಗಳನ್ನ ಹಾಕಿದ್ದಾರೆ. ಒಂದ್ಸಲ ವಿಸಿಟ್ ಮಾಡಿ ಮ್ಯಾಮ್. ನೆಕ್ಸ್ಟ್ ಕಾಲ್ ಮಾಡಿದಾಗ ನಮ್ಗೆ ರಿವ್ಯೂ ಹೇಳಿ, ಓಕೆನಾ? ನೀವು ಫಸ್ಟ್ ಟೈಮ್ ಕಾಲ್ ಮಾಡಿದಿರಿ, ಒಂದ್ ವೇಳೆ ನಿಖರವಾದ ಬೆಲೆ ಹೇಳಿಲ್ಲ ಅಂತಂದ್ರೂ ಬೇಜಾರಾಗಬೇಡಿ, ಯಾಕಂದ್ರೆ ನಿಮ್ಗೂ ಕೂಡ ಒಂದು ಸ್ಪೆಷಲ್ ಗಿಫ್ಟ್, ನಿಮ್ಗೂ ಕೂಡ ಗಿಫ್ಟ್ ಇದೆ ಮ್ಯಾಮ್. ಕಾಲ್ ಮಾಡಿದ ಪ್ರತಿಯೊಬ್ಬರಿಗೂ ಗಿಫ್ಟ್ ಕೊಡ್ತಾ ಇದ್ದಾರೆ, ಸೊ ನೀವು ಗಿಫ್ಟ್ ಅನ್ನ ತಗೊಳ್ಳಿ, ಓಕೆನಾ? ಎಸ್, ಓಕೆ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಎಸ್, ಮಂಗಳೂರು, ಬೆಂಗಳೂರು, ಬೇರೆ ಬೇರೆ ಕುಕ್ಕೆ ಸುಬ್ರಹ್ಮಣ್ಯದಿಂದ ಎಲ್ಲೆಲ್ಲಿಂದನೂ ಒಂದು ಇಷ್ಟು ಮಳೆಯ ನಡುವೆ ಕೂಡ ನಮ್ಮ ವೀಕ್ಷಕರು ಕರೆ ಮಾಡ್ತಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಅವರು ಪಾಲ್ಗೊಳ್ಳೋದಕ್ಕೆ ತುಂಬಾ ಉತ್ಸುಕರಾಗಿದ್ದಾರೆ. ಎಸ್, ಇದನ್ನ ನೋಡ್ತಾ ಇದ್ರೆ ನಿಜವಾಗ್ಲೂ ಈ ಕಾರ್ಯಕ್ರಮದ ಸಕ್ಸಸ್ ಇದೆ ಅಂತ ಅನ್ಸುತ್ತೆ. ಜೊತೆಗೆ ಮಂಗಳೂರು ಜುವೆಲ್ಸ್ಗೆ ವಿಸಿಟ್ ಮಾಡಿದಂತ ಅದೆಷ್ಟೋ ವೀಕ್ಷಕರು ಕೂಡ ಕರೆ ಮಾಡಿ ನಮ್ಗೆ ಒಳ್ಳೆ ರಿವ್ಯೂ ಅನ್ನ ಕೊಟ್ಟಿದ್ದಾರೆ. ಮಂಗಳೂರು ಜುವೆಲ್ಸ್ಗೆ ಯಾರೆಲ್ಲ ವಿಸಿಟ್ ಮಾಡ್ಲಿಲ್ವೋ ದಯವಿಟ್ಟು ಮಿಸ್ ಮಾಡದೆ ವಿಸಿಟ್ ಮಾಡಿ. ಒಂದ್ಸಲ ವಿಸಿಟ್ ಮಾಡಿ ನೋಡಿ, ನೆಕ್ಸ್ಟ್ ಕಾಲ್ ಮಾಡಿದಾಗ ನಮ್ಗೆ ರಿವ್ಯೂ ಅನ್ನ ಕೊಡಿ. ಯಾಕಂದ್ರೆ ಮಂಗಳೂರು ಜುವೆಲ್ಸ್ಗೆ ವಿಸಿಟ್ ಮಾಡಿದಂತ ಪ್ರತಿಯೊಬ್ಬರು ಕೂಡ ಒಳ್ಳೆ ರೆಸ್ಪಾನ್ಸ್ ಅನ್ನ ಕೊಟ್ಟಿದ್ದಾರೆ. ಅಲ್ಲಿಯ ಸಿಬ್ಬಂದಿಗಳು ಕೂಡ ಅತ್ಯುತ್ತಮವಾಗಿ ನಮ್ಮ ಜೊತೆಗೆ ವ್ಯವಹರಿಸ್ತಾರೆ. ಜೊತೆಗೆ ನಮ್ಗೆ ಏನಾದ್ರೂ ನಮ್ಗೆ ಇಷ್ಟವಾದಂತಹ ಡಿಸೈನ್ ಇರುವಂತಹ ಜ್ಯುವೆಲ್ರಿ ನಮ್ಗೆ ಬೇಕು ಅಂತ ಅನ್ಸಿದ್ರೆ ಆ ಒಂದು ಡಿಸೈನ್ ನಮ್ಗೆ ಎಲ್ಲೂ ಸಿಕ್ಕಿಲ್ಲ ಅಂತಂದ್ರೆ ಇವರೇ ತಯಾರಕರಾಗಿರೋದ್ರಿಂದ ನಿಮ್ಗೆ ಕಸ್ಟಮೈಸ್ ಕೂಡ ಮಾಡಿ ಕೊಡ್ತಾರೆ. ಅದು ಕೂಡ ನಿಮ್ಗೆ ಸ್ವಲ್ಪ ಲೈಟ್ ವೇಟ್ ಅಲ್ಲಿ ಬೇಕು. ಈಗ ಬೇರೆ ಜ್ಯುವೆಲ್ರಿಯಲ್ಲಿ ನಿಮ್ಗೆ ಹೇಳಿದ್ರೆ ಜ್ಯುವೆಲ್ರಿ ಶಾಪಲ್ಲಿ ಹೇಳಿರ್ತಾರೆ, ಇಲ್ಲ ಇದಕ್ಕಿಷ್ಟೇ ಚಿನ್ನ ಬೇಕು, ಇದಕ್ಕಿಂತ ಕಡಿಮೆಯಲ್ಲಿ ಮಾಡ್ಕೊಡಕ್ ಆಗೋದಿಲ್ಲ ಅಂತಂದ್ರೆ ನೀವು ಇಲ್ಲಿ ಬೇಜಾರಾಗಬೇಕು ಅಂತ ಇಲ್ಲ. ನಿಮ್ಗೆ ಎಷ್ಟು ಚಿನ್ನದಲ್ಲಿ ಇದನ್ನ ಮಾಡ್ಕೊಡ್ಬೇಕು ಅಷ್ಟು ಚೆನ್ನಾಗಿರುವ ಡಿಸೈನ್ ಅನ್ನ, ನಿಮ್ಮಿಷ್ಟದ ಡಿಸೈನ್ ಅನ್ನ ಅದೇ ಚಿನ್ನಕ್ಕೆ ನಿಮಗೆ ಮಾಡಿ ಕೊಡ್ತಾರೆ. ಜೊತೆಗೆ ಒಳ್ಳೊಳ್ಳೆಯ ಸ್ಕೀಮ್ಗಳು ಕೂಡ ಇದೆ ಮಂಗಳೂರು ಜುವೆಲ್ಸ್ ಅಲ್ಲಿ. ಒಂದ್ಸಲ ನಮಗೆ ಒಂದೇ ಸಲ ದುಡ್ಡು ಕೊಟ್ಟು ಚಿನ್ನ ತಗೊಳಕ್ ಆಗೋದಿಲ್ಲ ಅಂತಂದ್ರೆ ಸ್ವಲ್ಪನೇ ಸೇವಿಂಗ್ ಮಾಡ್ಕೊಂಡು ಚಿನ್ನ ತಗೊಳ್ಳುವಂತ ಅವಕಾಶ ಇದೆ. ಜೊತೆಗೆ ಅಲ್ಲಿ ಕೂಡ ನಿಮ್ಮ ಅದೃಷ್ಟ ಪರೀಕ್ಷೆಗೊಂದು ಅವಕಾಶ. ಯಾಕಂದ್ರೆ ಬಂದವರು ಸುಮ್ಮನೆ ಹೋಗೋದು ಬೇಡ, ಒಂದು ಅದೃಷ್ಟ ಪರೀಕ್ಷೆಯನ್ನು ಮಾಡಿಕೊಳ್ಳಿ. ಯಾಕಂದ್ರೆ ಅಲ್ಲಿ ಏನಾದರೂ ನೀವು ಅಲ್ಲಿಟ್ಟಿರುವಂಥ ಚಿನ್ನದ ಒಂದು ಡಿಸೈನನ್ನು, ಚಿನ್ನವನ್ನು ಕೈಯಲ್ಲಿ ಹಿಡಿದು ಅದರ ತೂಕವನ್ನು ನೋಡಿ, ಅದರ ತೂಕ ಎಷ್ಟಿದೆ ಅಥವಾ ಬೆಲೆ ಎಷ್ಟಿದೆ ಅನ್ನೋದನ್ನು ನೀವು ಅದೃಷ್ಟ ಚೀಟಿ ಬರೆದು ಹಾಕಿದ್ರೆ, ನಿಮ್ಮ ಅದೃಷ್ಟ ಕುಲಾಯಿಸಿದ್ರೆ ನಿಮಗೆ ವಜ್ರದ ಮೂಗುತಿಯನ್ನು ಪಡ್ಕೊಳ್ಳುವಂತಹ ಸುವರ್ಣ ಅವಕಾಶ ಅಲ್ಲಿದೆ. ಎಸ್, ಇವತ್ತು ಕೂಡ ತುಂಬ ಜನ ಬೇರೆ ಬೇರೆ ಭಾಗದಿಂದ ಕಾಲ್ ಮಾಡಿದ್ದೀರಿ. 11ನೇ ಎಪಿಸೋಡ್ ಅತ್ಯಂತ ಯಶಸ್ವಿಯಾಗಿ ನಡೀತಾ ಇದೆ. ಎಸ್, ಈ ಒಂದು ಚಿನ್ನದ ಇವತ್ತು ನಾವು ತೋರಿಸ್ತಾ ಇರುವಂತಹ ಚೈನ್ನ ಬೆಲೆ ಎಷ್ಟಿರಬಹುದು ಅನ್ನುವಂಥ ತಿಳ್ಕೊಳ್ಳುವಂತಹ ಕುತೂಹಲ ಕಾಲ್ ಮಾಡಿದಂಥ ಎಲ್ಲರಿಗೂ ಇರುತ್ತೆ. ಜೊತೆಗೆ ಕಾಲ್
ಟ್ರೈ ಮಾಡಿ ಸಿಗದೇ ಇರುವಂಥವ್ರಿಗೂ ಕೂಡ ಇರುತ್ತೆ, ಯಾಕಂದರೆ ಅವರು ಕೂಡ ಒಂದು ಬೆಲೆಯನ್ನು ಗೆಸ್ ಮಾಡಿರ್ತಾರೆ. ಜೊತೆಗೆ ಅಷ್ಟೇ ಅಲ್ಲದೆ ಕಾಲ್ ಟ್ರೈ ಮಾಡದೇ ಇದ್ರೂ ಕೂಡ ನಮ್ಮ ವೀಕ್ಷಕರು ಏನು ಕಾರ್ಯಕ್ರಮವನ್ನು ನೋಡ್ತಾ ಇರ್ತಾರೋ ಆ ವೀಕ್ಷಕರು ಕೂಡ ಒಂದು ಬೆಲೆಯನ್ನು ಗೆಸ್ ಮಾಡಿರ್ತಾರೆ. ನೋಡೋಣ ಅಂತ ಅವರೊಳಗೆ ಏನೋ ಮಾತಾಡ್ಕೊಂಡಿರ್ತಾರೆ. ಸೊ ನಮಗೂ ತುಂಬ ಕುತೂಹಲ ಇದೆ, ಎಷ್ಟಿರ್ಬೋದು ಈ ಚಿನ್ನದ ಸರದ ಬೆಲೆ. ಜೊತೆಗೆ ಇದು ಗಂಡಸರಿಗೂ ಹೆಂಗಸರಿಗೂ ಯಾರು ಬೇಕಾದರೂ ಯೂಸ್ ಮಾಡುವಂತಹ ಚಿನ್ನದ ಸರ, ಇಷ್ಟ ಆದರೆ ರೀಸನೇಬಲ್ ರೇಟ್ ಅವ್ರಿಗೆ ಓಕೆ, ನಮ್ಮ ಕೈಗೆಟುಕೋ ಬೆಲೆ ಅಂತ ಅನಿಸಿದ್ರೆ ತಗೊಳ್ಳೋದಕ್ಕೂ ಕೂಡ ಒಂದು ಒಳ್ಳೆ ಚಾನ್ಸ್. ಯಾಕಂದರೆ ಈ ಡಿಸೈನನ್ನು ಅಷ್ಟು ಡೀಟೇಲ್ ಆಗಿ ಕೂಡ ನಾವು ತೋರಿಸಿದ್ದೀವಿ. ಸೊ ಈಗ ಕಾರ್ಯಕ್ರಮದ ಕೊನೆ ಹಂತದಲ್ಲಿ ನಾವಿದ್ದೀವಿ. ಈ ಒಂದು ಚಿನ್ನದ ಸರದ ತೂಕ ಎಷ್ಟು, ಇದರ ಬೆಲೆ ಎಷ್ಟು, ಜೊತೆಗೆ ಇವತ್ತಿನ ಈ ಒಂದು ಕಾರ್ಯಕ್ರಮದ ವಿಜೇತರು ಯಾರು ಅನ್ನೋದನ್ನು ತಿಳ್ಕೊಳ್ಳುವಂತಹ ಸಮಯ. ಎಸ್, ನಾನು ಆಗಲೇ ಹೇಳಿದೆ ಇವತ್ತಿನ ಚಿನ್ನದ ಬೆಲೆ ಗ್ರಾಮಿಗೆ 13,740 ರೂಪಾಯಿ ಇದೆ ಅಂತ. ಸೊ ಅದರ ಬೆಲೆಯಲ್ಲಿ ನೋಡೋದಾದರೆ ಇವತ್ತಿನ ಈ ಒಂದು ಚಿನ್ನದ ತೂಕ 25 ಗ್ರಾಮ್ 470 ಮಿಲಿ ಇದೆ. ಈ ಒಂದು ಚಿನ್ನದ ಸರ ತುಂಬ ಹೆವಿ ಅಂತ ಕಂಡ್ರು ಕೂಡ ಇದರಲ್ಲಿ ಇರೋದು 25 ಗ್ರಾಮ್ 470 ಮಿಲಿ. ಎಸ್, ಇದರ ಬೆಲೆ ಎಷ್ಟು ಅಂತ ಹೇಳಿದ್ರೆ 4,14,532 ರೂಪಾಯಿ. ಎಸ್, 4,14,532 ರೂಪಾಯಿ. ಎಸ್, ಇವತ್ತಿನ ವಿನ್ನರ್ ಯಾರು ಅಂತ ನೋಡುವಂತಹ ಸಮಯ. ಯಾಕಂದರೆ ಹತ್ರದ ಬೆಲೆಯನ್ನು ತುಂಬ ಜನ ಗೆಸ್ ಮಾಡಿದ್ದಾರೆ. ಅದರಲ್ಲೂ ಕೂಡ ನಮ್ಗೆ ಇನ್ನೊಂದು ಖುಷಿ ಏನಂತಂದರೆ ನಮ್ಮ ಫಸ್ಟ್ ಕಾಲರ್ ಇವರು ದಿವ್ಯಾ ಅವರು ಮಾಡಾವಿಂದ ಕರೆ ಮಾಡಿ ಹೇಳಿದ್ದಾರೆ ಈ ಒಂದು ಚಿನ್ನದ ಸರದ ಬೆಲೆ 4,20,000 ಅಂತ. ಎಸ್, ಅವರಿಗೆ ಫಸ್ಟ್ ಟೈಮ್ ಕಾಲ್ ಸಿಕ್ಕಿದೆ, ನಮ್ಮ ಜೊತೆ ಮಾತನಾಡಿದ್ದಾರೆ. ಜೊತೆಗೆ ಇವತ್ತಿನ ಅದೃಷ್ಟವಂತರು ಅವರೇ ಆಗಿದ್ದಾರೆ. ದಿವ್ಯಾ ಅವರು ಮಾಡಾವಿಂದ ಕರೆ ಮಾಡಿ 4,20,000 ಅಂತ ಹೇಳಿದ್ದಾರೆ. ನೋಡಿ ಮೇಡಮ್, ಫಸ್ಟ್ ಕಾಲಲ್ಲೇ ನಿಮ್ಮ ಅದೃಷ್ಟ ಖುಲಾಯಿಸಿದೆ. ಮಿಸ್ ಮಾಡದೆ ಮಂಗಳೂರು ಜುವೆಲ್ಸ್ಗೆ ವಿಸಿಟ್ ಮಾಡಿ, ನಿಮ್ಗೊಂದು ಸೂಪರ್ ಆಗಿರುವಂತಹ ಬಹುಮಾನ ಅಲ್ಲಿ ಕಾಯ್ತಾ ಇರುತ್ತೆ. ಬಹುಮಾನವನ್ನೇ ತಗೊಳ್ಳಿ. ನೆಕ್ಸ್ಟ್ ಟೈಮ್ ಕೂಡ ಮಿಸ್ ಮಾಡದೆ ಕರೆ ಮಾಡಿ. ಹಾಗೆ ಎಲ್ಲ ವೀಕ್ಷಕರಿಗೆ ಹೇಳೋದಿಷ್ಟೇ, ನೀವು ಬೇಗ ಗೊತ್ತು ಕಂಟಿನ್ಯೂಸ್ ಆಗಿ ಕರೆ ಮಾಡ್ತೀರಿ, ಕರೆ ಸಿಗಲಿಲ್ಲ ಅಂತಂದರೆ ಬೇಜಾರಾಗಬೇಡಿ. ಹೊಸಬ್ರು ಯಾರು ಕರೆಯನ್ನು ಮಾಡ್ತಾ ಇದ್ದಾರೋ ನೀವು ಕೂಡ ನಿರಾಶರಾಗಬೇಡಿ. ಗೆಸ್ ಮಾಡಿ ನೀವು ಅದನ್ನು ನಿಖರವಾದ ಬೆಲೆಯನ್ನು ಹೇಳಲಿಲ್ಲ ಅಂತಂದರೂ ಕೂಡ ನಿಮಗೆ ಕಾಲ್ ಮಾಡಿದ್ದಕ್ಕಾಗಿ ಕೂಡ ಒಂದು ಸ್ಪೆಷಲ್ ಗಿಫ್ಟನ್ನು ಮಂಗಳೂರು ಜುವೆಲ್ಸ್ ಅವರು ಕೊಡ್ತಾರೆ. ಸೊ ಇಂಥ ಅವಕಾಶವನ್ನು ಮಿಸ್ ಮಾಡಬೇಡಿ. ಎಸ್, ಇಷ್ಟು ಹೊತ್ತು ನಮಗೆ ಮಂಗಳೂರು ಜುವೆಲ್ಸ್ ಬಗ್ಗೆ ಮಾತನಾಡೋದಕ್ಕೆ, ಹಾಗೆ ಇವತ್ತಿನ ಏನು ಚಿನ್ನದ ಸರದ ಬಗ್ಗೆ ಎಕ್ಸ್ಪ್ಲನೇಷನನ್ನು ಕೊಟ್ಟಂತಹ ಶ್ರಾವ್ಯ ಅವರಿಗೆ ಥ್ಯಾಂಕ್ಸ್ ಅಂತ ಹೇಳುವಂತಹ ಸಮಯ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಎಸ್ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ಗೆಸ್ ಮಾಡಿ ಪ್ರೈಸ್ ಗೆಲ್ಲಿ ಕಾರ್ಯಕ್ರಮ. ಪ್ರತಿ ಶುಕ್ರವಾರ 6:30ಕ್ಕೆ ನಮ್ಮ ಸುದ್ದಿ ನ್ಯೂಸ್ ಪುತ್ತೂರು ಯೂಟ್ಯೂಬ್ ಚಾನಲಲ್ಲಿ ಈ ಕಾರ್ಯಕ್ರಮ ನೇರ ಪ್ರಸಾರ ಆಗುತ್ತೆ. ಮಿಸ್ ಮಾಡದೆ ಕರೆ ಮಾಡಿ. ಬರುವವರ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಥ್ಯಾಂಕ್ ಯು.